न कृत्वा न किंचिदपि ಚಿಂತೆಯೇ. ಕ್ರಮಕ್ರಮವಾಗಿ ಹೆಜ್ಜೆ ಹೆಜ್ಜೆಯಾಗಿ ಸಂಪೂರ್ಣ ಸ್ಥೈರ್ಯವನ್ನು ಆಧಾರ ಮಾಡಿಕೊಂಡ ಬುದ್ಧಿಶಕ್ತಿಯ ಮೂಲಕ ಮನುಷ್ಯನು ಸಮಾಧಿ ಸ್ಥಿತಿಯಲ್ಲಿ ನಿಲ್ಲಬೇಕು. ಮನಸ್ಸನ್ನು ಆತ್ಮದಲ್ಲಿಯೇ ಸ್ಥಿರವಾಗಿ ನಿಲ್ಲಿಸಬೇಕು. ಬೇರೇನನ್ನೂ ಕುರಿತು ಯೋಚಿಸಬಾರದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ರಾಮ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಸ್ಕ್ರೀನ್ ಸರಿ ಕಾಣಿಸ್ತಾ ಇದೆ ಅಲ್ವಾ? ಹೌದು. ಓಕೆ. ಸೌಂಡು ಕೇಳಿಸ್ತಾ ಇದೆ. ವೆರಿ ಗುಡ್. ಓಕೆ, ಈಗ ನಾವು ಕೀರ್ತನೆ ಮಾಡೋಣ. ಒಂದೆರಡು ನಿಮಿಷ ಹಾಗೆ ಕ್ಲಾಸ್ ಮಾಡೋಣ. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನವಲ್ಲಭ ಜಯ ಗಿರಿವರಧಾರಿ. ಯಶೋದಾನಂದನ ವೃಜ ಜನರಂಜನ, ಯಶೋದಾನಂದನ ವೃಜ ಜನರಂಜನ, ಯಶೋದಾನಂದನ ವೃಜ ಜನರಂಜನ, ಯಶೋದಾನಂದನ ವೃಜ ಜನರಂಜನ, ಯಶೋದಾನಂದನ ವೃಜ ಜನರಂಜನ. ಯಮುನಾ ತೀರ ವನಚಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀ ರಾಧಾ ಗೋವಿಂದ ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಇವತ್ತಿನ ಅಧ್ಯಾಯ 6, ಕರ್ಮಯೋಗದ ಕೊನೆಯ ಅಧ್ಯಾಯ, ಅಷ್ಟಾಂಗ ಯೋಗ, ಧ್ಯಾನ ಯೋಗ. ಅದರಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ಮತ್ತೆ ಮನಸ್ಸನ್ನು ಹೇಗೆ ನಿಗ್ರಹಿಸುವುದು, ಹಲವಾರು ನಮ್ಮ ಕ್ವಶನ್ ಏನಿದೆ ಅದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಹರೇ ಕೃಷ್ಣ. ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸುದೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶಾನೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ನಿನ್ನೆ ಸನ್ಯಾಸ ಮತ್ತೆ ಕರ್ಮಯೋಗದಲ್ಲಿ ಯಾವುದು ಉತ್ತಮ ಅಂತ ಭಗವಂತ ಹೇಳ್ದ? ಹರೇ ಕೃಷ್ಣ. ಕರ್ಮಯೋಗ ಉತ್ತಮ ಅಂತ ಕರ್ಮಯೋಗ ಸನ್ಯಾಸಕ್ಕಿಂತ ಅಂದ್ರೆ, ಯಾಕೆಂದ್ರೆ ಶರೀರಧಾರಿಯಾದ ಜೀವಿಗೆ, ನಿತ್ಯನಾದ ಜೀವಿಗೆ ಇದು ಕರ್ಮ ಒಂದು ಕ್ಷಣವನ್ನು ಕೆಲಸ ಮಾಡದೇ ಇರಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಕರ್ಮಯೋಗ ಸನ್ಯಾಸಕ್ಕಿಂತ ಉತ್ತಮ. ಕರ್ಮ ಯೋಗ ಸನ್ಯಾಸಕ್ಕಿಂತ ಉತ್ತಮ ಅನ್ನೋದಂದ್ರೆ ಇಲ್ಲಿ ಹೇಳ್ತಾನೆ. ನಿಷ್ಕಾಮ ಕರ್ಮಯೋಗವೇ ಅಂದ್ರೆ ಕಾಮರಹಿತವಾದಂತಹ ಕರ್ಮ ನಮ್ಮನ್ನ ಬಂಧನದಿಂದ ಬಿಡುಗಡೆ ಮಾಡುತ್ತೆ ಅನ್ನುವಂಥದ್ದು. ಅವನು ಹೇಳ್ತಾನೆ, ಹೇಗೆ ನಾವು ಶಾಶ್ವತವಾದಂತಹ ಶಾಂತಿಯನ್ನ ಪಡೆಯಬಹುದು. ನಾವು ಈ ಶಾಂತಿ ಏನು ನಾರ್ಮಲಿ ಯಾರಾದರೂ ಏನಾದರೂ ಇದು ತೀರ್ಕೊಂಡಾಗ ನಾವು ವಾಟ್ಸಪ್ಪಲ್ಲೇ ಮೆಸೇಜ್ ಆಗ್ತೀವಲ್ಲ, ರೆಸ್ಟ್ ಇನ್ ಪೀಸ್ ಅಂತ, ಆ ಥರ ಅಲ್ಲ. ಇದು ಮನಃಶಾಂತಿ. ನಾವು ಯಾವಾಗಲೂ ಮನಃಶಾಂತಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳ್ತೇವೆ. ಅಂತಹ ಒಂದು ಮನಃಶಾಂತಿ ನಮಗೆ ಹೇಗೆ ಸಿಗತ್ತೆ? ಯಾವಾಗಲೂ ದೇವೋತ್ತಮ ಪರಮ ಪುರುಷನಲ್ಲಿ ನಮ್ಮ ಮನಸ್ಸನ್ನು ನಾವು ನೆಟ್ಟು ಹರಿನಾಮ ಸ್ಮರಣೆಯನ್ನು ಮಾಡುವುದರಿಂದ ಖಂಡಿತವಾಗಿ ನಮಗೆ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಅಂತ ಅವನು ಹೇಳ್ತಾನೆ. ಯಾರು ನನ್ನನ್ನು ನೆನಪಿಸಿಕೊಳ್ತಾರೆ, ಯಾರು ನನ್ನ ಕುರಿತಾಗಿ ಮನಸ್ಸನ್ನು ಕೇಂದ್ರೀಕರಿಸ್ತಾರೆ ನನ್ನಲ್ಲಿ, ಅಂಥವರಿಗೆ ಖಂಡಿತವಾಗಿ, ಯಾಕೆಂದ್ರೆ ಯಾರು ಆ ರೀತಿಯಾಗಿ ಭಗವಂತನಲ್ಲಿ ಮನಸ್ಸನ್ನು ಇಡ್ತಾರೆ ಅವರು ಎಲ್ಲ ಜೀವಿಗಳನ್ನು ಒಂದೇ ರೀತಿಯಾಗಿ ನೋಡ್ತಾರೆ ಮತ್ತು ಅದು ಭಗವಂತನಿಗೆ ಅವರು ಬಹಳ ಪ್ರಿಯರಾಗ್ತಾರೆ ಅನ್ನೋದನ್ನು ಅವನು ಹೇಳ್ತಾನೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ನಮ್ಮ ಶತ್ರು ಮಿತ್ರ ಹೇಗೆ, ನಮ್ಮ ಮನಸ್ಸು ನಮ್ಮ ಗೆಳೆಯನೂ ಆಗ್ಬೋದು, ನಮ್ಮ ಶತ್ರುವೂ ಆಗ್ಬೋದು, ಹೇಗೆ ಅನ್ನೋದನ್ನು ಅದ್ರ ಬಗ್ಗೆ ತಿಳ್ಕೊಂಡು ಅಷ್ಟಾಂಗ ಯೋಗದ ಬಗ್ಗೆ ಭಗವಂತ ಹೇಳ್ತಾನೆ. ಅಷ್ಟಾಂಗ ಯೋಗದಿಂದ ಇದು ಸಹಿತ ಒಂದು ಯೋಗ ಪದ್ಧತಿ. ಏನೋ ಕರ್ಮಯೋಗ ಇದ್ದಾಗೆ, ಜ್ಞಾನಯೋಗ ಇದ್ದಾಗೆ, ಅಷ್ಟಾಂಗ ಯೋಗ, ಆಮೇಲೆ ಭಕ್ತಿ ಯೋಗ, ಹೀಗೆ. ಸೊ ಎಲ್ಲ ಯೋಗ ಪದ್ಧತಿಯ ಹಾಗೆ ಅಷ್ಟಾಂಗ ಯೋಗ ಪದ್ಧತಿಯೂ ಇದೆ. ಆದರೆ ಅದು ಸಹಿತ ಕೊನೆಯದಾಗಿ ಭಕ್ತಿ ಯೋಗಕ್ಕೆ ಬರಬೇಕಾಗತ್ತೆ ಅವರು ಅಲ್ಲಿಯೂ. ಅದು ನಮ್ಗೆ ಅರ್ಥ ಆಗತ್ತೆ ಇವತ್ತು ಅದ್ರ ಬಗ್ಗೆ ನಾವು ತಿಳ್ಕೊಂಡಾಗ. ಯಾರು ಯೋಗಿ ಅಂದರೆ ಅಷ್ಟಾಂಗ ಯೋಗದ ಪದ್ಧತಿಯಲ್ಲಿ ಮುಂದೆ ಹೋಗಿ ಭಗವತ್ ಸಾಕ್ಷಾತ್ಕಾರವನ್ನು ಅವನು ಪಡೆಯುವುದಿಲ್ಲವೋ ಅಂತಹ ಯೋಗಿಗಳಿಗೆ ಏನಾಗತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಅರ್ಜುನ ಕೃಷ್ಣನಿಗೆ ಕೇಳಿದಾಗ ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಆಮೇಲೆ ಯಾರು ಅತ್ಯಂತ ಶ್ರೇಷ್ಠ ಯೋಗಿ ಅನ್ನೋದನ್ನು ಸಹಿತ ಇವತ್ತು ಹೇಳ್ತಾನೆ ಭಗವಂತ. ಶ್ರೀ ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠಾದಾದಿತ್ಯ ಗುರುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಶುರು ಮಾಡೋಣ. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನೇರ್ನ ಚ ಕ್ರಿಯಃ. ಹರೇ ಕೃಷ್ಣ. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನು ಹೇಳಿದನು, ತನ್ನ ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ, ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹೊತ್ತಿಸದೆ ಮತ್ತು ಕರ್ಮವನ್ನು ಮಾಡದಿರುವವನಲ್ಲ, ಕರ್ತವ್ಯವನ್ನು ಮಾಡದಿರುವವನಲ್ಲ. ಹರೇ ಕೃಷ್ಣ. ಮಾಡದಿರುವವನು ಸನ್ಯಾಸಿ ಅಲ್ಲ, ಯೋಗಿ ಅಲ್ಲ. ಸೊ ಯಾರು ಅಗ್ನಿಯನ್ನ ಹೊತ್ತಿಸದೆ ಕರ್ತವ್ಯವನ್ನು ಮಾಡದೆ ಅವರು ಸನ್ಯಾಸಿ ಅಥವಾ ಯೋಗಿ ಆಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಭಗವಂತಲ್ಲಿ ಹೇಳ್ತಾನೆ. ಅದನ್ನ ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನ ಮಾಡುವವನೇ ಸನ್ಯಾಸಿ. ಅವನು ಫಲಕ್ಕೆ ಅಂಟಿಕೊಳ್ಳೋದಿಲ್ಲ. ಈ ಸನ್ಯಾಸಿ ಅಂದ್ರೆ ಯಾರು ಅಂತ ನಾವು ತಿಳ್ಕೊಂಡ್ರೆ ಎಲ್ಲಾ ಕರ್ಮವನ್ನ ಬಿಡುವವನಲ್ಲ, ಆದರೆ ಕರ್ಮಕ್ಕೆ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ನಿತ್ಯ ಕರ್ತವ್ಯವನ್ನು ಅವನು ಮಾಡುವವನೇ ಸನ್ಯಾಸಿ ಅನ್ನೋದನ್ನ ಇಲ್ಲಿ ಹೇಳಿದಾನೆ. ಅದರಿಂದ ನಾವು ಆ ರೀತಿಯಾಗಿ ಸನ್ಯಾಸಿಯಾಗಿ ಇರಬಹುದು. ನಾವೇನು ಕಾವಿ ಬಟ್ಟೆ ಉಟ್ಕೊಂಡು ಏನೋ ಎಲ್ಲೋ ಅಡವಿಗೆ ಹೋಗ್ಬೇಕು ಅಥವಾ ಎಲ್ಲವನ್ನ ತ್ಯಜಿಸಬೇಕು ಅಂತಿಲ್ಲ. ನಾವು ಇದ್ದಲ್ಲಿಯೇ ನಿತ್ಯ ಸನ್ಯಾಸಿ ಆಗಬಹುದು. ಹೇಗೆ ಅಂದ್ರೆ ಕರ್ಮಫಲವನ್ನ ತ್ಯಾಗ ಮಾಡಬೇಕಾಗತ್ತೆ, ಮತ್ತೆ ನಮ್ಮ ನಿತ್ಯ ಕರ್ತವ್ಯ ಏನಿದೆ ಅದನ್ನೆಲ್ಲ ನಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅವನೇ ನಿಜವಾದ ಅನುಭಾವಿ ಅಂದ್ರೆ ಅವನು ಖಂಡಿತವಾಗಿ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ಅದರಿಂದ ಇಲ್ಲಿ ಭಗವಂತ ಹೇಳ್ತಾನೆ ಅಗ್ನಿ ಮತ್ತೆ ಅಗ್ನಿಯನ್ನು ಹೊತ್ತಿಸ್ತದೆ. ಸೊ ಇಲ್ಲಿ ನಾವು ಭಕ್ತಿಯ ಅಗ್ನಿ, ಭಗವಂತನಲ್ಲಿ ಮನಸ್ಸಿಡಬೇಕು, ಜಪ ಮಾಡಬೇಕು. ಅದು ಕಲಿಯುಗಕ್ಕೆ ಹೇಳಿರುವಂತಹದ್ದೇನು? ಯಜ್ಞ,
ಜಪಯಜ್ಞ. ಅದರಿಂದ ಆ ಯಜ್ಞವನ್ನು ನಾವು ಮಾಡಬೇಕು. ಅದು ನಾವು ಹರಿನಾಮ ಸ್ಮರಣೆಯನ್ನ ಪ್ರತಿನಿತ್ಯ ಮಾಡುವುದು, ಅದು ಒಂದು ಯಜ್ಞ. ಆ ಯಜ್ಞವನ್ನು ನಾವು ಮಾಡಬೇಕು. ಆ ರೀತಿಯಾಗಿ ಮಾಡುವುದರಿಂದ ಏನಾಗುತ್ತೆ, ಅವನು ಸನ್ಯಾಸಿ, ನಿತ್ಯ ಸನ್ಯಾಸಿ ಆಗ್ತಾನೆ. ಇಲ್ಲ ಅಂದ್ರೆ ಅವನು ಯೋಗಿ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಅವನು ಸನ್ಯಾಸಿಯು ಸಹಿತ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಉದ್ಧರೇದ ಉದ್ಧರೇ ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮೈವ ಹೈಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು. ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಸೊ ಇಲ್ಲಿ ಬದ್ಧ ಜೀವಿ ಅಂತ ಹೇಳ್ತಾನೆ. ಯಾಕೆ ಅಂತ ಬದ್ಧ ಜೀವಿ ಅಂದ್ರೆ ಯಾಕೆ ಹೇಳ್ತಾ ಇರುವಂತಹದ್ದವ ಬದ್ಧ ಜೀವಿ? ತೊಂದರೆ ಇಲ್ಲ, ತಪ್ಪಾದ್ರೂ ತೊಂದರೆ ಇಲ್ಲ. ಏನಾದ್ರೂ ಗೆಸ್ ಇದೆಯಾ? ಅಂದ್ರೆ ಸರಿಯಾದ ಮಾರ್ಗದರ್ಶನ ಇಲ್ಲದ ಜೀವಿ. ಬದ್ಧ ಅಂದ್ರೆ ಒಂದು ಅಗ್ರಿಮೆಂಟ್. ಈಗ ನೀವು ಯಾವ್ದಕ್ಕಾದ್ರೂ ಒಂದು ಬದ್ಧತೆ ಅಂತ ನಾವು ಕರಿತೀವಲ್ಲ, ಈಗ ನೀವು ಒಂದು ಕಂಪನಿ ಕೆಲ್ಸಕ್ಕೆ ಹೋಗ್ತೀರಾ, ನಿಮ್ಮ ಅಗ್ರಿಮೆಂಟ್ ಇರುತ್ತೆ ಅಲ್ಲಿ ಅಲ್ವಾ? ಸೊ ಬಾಂಡೆಡ್ ಅಂತ, ನೀವು ಆ ಕಂಪನಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೆ ನಿಮ್ಮ ಅಗ್ರಿಮೆಂಟ್ ಇರುತ್ತೆ, ಬಾಂಡ್ ಆಗಿರ್ತೀರ ನೀವು. ಅದನ್ನ ಪಾಲಿಸಲೇಬೇಕು. ಇಲ್ಲ ಅಂದ್ರೆ ನಿಮ್ಗೆ HR ನೋಟಿಸ್ ಕೊಡತ್ತೆ, ಇಲ್ಲ ನಿಮ್ಮನ್ನ ಕಂಪನಿಯಿಂದ ತೆಗೆದು ಹಾಕಲೂಬಹುದು. ನೀವು ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಅದು ಅನ್ಎಥಿಕಲ್ ಆಗತ್ತೆ ಅಂತ. ಆದ್ರೆ ಇಲ್ಲಿ ಅವನು ಬದ್ಧಜೀವಿ ಅನ್ನುವಂಥದ್ದು ಐಹಿಕ ಪ್ರಪಂಚದಲ್ಲಿ ಯಾರು ಈ 3 ಗುಣಗಳಿಗೆ ಬಂಧಿತನಾಗಿರ್ತಾನೆ. ಈ ಪ್ರಪಂಚದಲ್ಲಿ ನಾವು ಹೇಳ್ಕೊಳ್ತೇವೆ ನಾವು ಸ್ವಾತಂತ್ರ್ಯದಿಂದ ಇರ್ಬೋದು ಅಂತ, ಎಲ್ಲರೂ ನಮ್ಮ ಸ್ವಾತಂತ್ರ್ಯ ಫ್ರೀಡಮ್ ಅಂತ ಹೇಳ್ತಾರೆ. ಆದರೆ ಆ ಫ್ರೀಡಮ್ ಸಹಿತ ಏನು, ಕೆಲವು ಬದ್ಧತೆಗಳಿದ್ದಾವೆ. ಆ ಬದ್ಧತೆಗಳನ್ನ ಅನುಸರಿಸ್ಕೊಂಡ ಇರುವಾಗಲೇ ಮಾತ್ರ ನಮಗೆ ಫ್ರೀಡಮ್. ಅದೇ ರೀತಿ ಐಹಿಕ ಪ್ರಪಂಚಕ್ಕೆ ನಾವು ಬಂಧಿತರಾಗಿರ್ತೇವೆ. ಇಲ್ಲಿ ಸತ್ವರಜ ತಮ ಗುಣಗಳ ಅಧೀನದಲ್ಲಿ ನಾವಿರುವುದರಿಂದ ಆ ಬದ್ಧ ಜೀವಿ ಅಂತ ನಮ್ಮನ್ನ ಕರೆಸಲಾಗುತ್ತೆ. ಅದರಿಂದ ಈ ಬದ್ಧ ಜೀವಿ ಏನ್ ಮಾಡ್ತಾನೆ, ಈ ಬದ್ಧ ಜೀವಿಗೆ ಮನಸ್ಸೇ ಬಂದು ಮನಸ್ಸೇ ಶತ್ರು. ನೀವು ನೋಡಿ, ಈಗ ನಿಮ್ಗೇನಾದ್ರೂ ಡೌಟ್ ಇದೆ ಇದರಲ್ಲಿ? ಯಾಕೆಂದ್ರೆ ನಮ್ಮ ಮನಸ್ಸು ಭಗವಂತನಲ್ಲಿ ನೆಲೆಸಿದ್ದಾಗ ನಾವು ಕರ್ಮಫಲಗಳನ್ನು ತ್ಯಜಿಸಿ ಕರ್ಮಗಳನ್ನು ಮಾಡುವಾಗ ಯಾವುದೇ ರೀತಿಯಾದಂತಹ ಫಲಾಪೇಕ್ಷಿತ ಕರ್ಮಗಳಿಲ್ಲಾಗ ನಿಷ್ಕಾಮ ಕರ್ಮ ನಮ್ಮಿಂದ ಮಾಡಲಾಗತ್ತೆ. ಆದರೆ ಈ ಮನಸ್ಸು ಭಗವಂತನನ್ನು ಬಿಟ್ಟು ಬರೀ ಕರ್ಮ ಫಲಗಳ ಬಗ್ಗೆ ಚಿಂತನೆ ಮಾಡಿದರೆ, ಎಲ್ಲ ಇಂದ್ರಿಯಗಳು ಸಹಿತ ಕರ್ಮ ಫಲಗಳ ಬಗ್ಗೆ ಕೆಲಸ ಮಾಡ್ಲಿಕ್ಕೆ ಹೋದರೆ ಅವಾಗ ಏನಾಗತ್ತೆ, ನಾವು ನಮ್ಮಲ್ಲಿ ಜಾಸ್ತಿ ನಿಷಿದ್ಧ ಕರ್ಮಗಳು ಅದು ಮಾಡಲ್ಪಡತ್ತೆ. ಅದರಿಂದ ಈ ಮನಸ್ಸನ್ನು ನಾವು ನಿಗ್ರಹಿಸಿದಾಗ ಮಾತ್ರ ನಾವು ಆ ಕರ್ಮವನ್ನ ಮಾಡಬಹುದು. ಆ ಕರ್ಮ ಅಂದ್ರೆ ಫಲಾಪೇಕ್ಷೆ ಇಲ್ಲದ ಕರ್ಮ. ಅದರಿಂದ ಆ ಮನಸ್ಸನ್ನ ಉದ್ಧಾರವನ್ನು ನಾವೇ ಮಾಡ್ಕೊಳ್ಬೇಕು ಅಂತ ಭಗವಂತ ಹೇಳಿದ. ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಬೇಕು ಜೀವಿ ಅಂತ. ಮನಸ್ಸು ಅಂದ್ರೆ ಅಷ್ಟು ಪ್ರಮುಖವಾದಂತಹ ಇಂದ್ರಿಯ. ಎಲ್ಲಾ 5 ಇಂದ್ರಿಯಗಳನ್ನ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಆ ಮನಸ್ಸಿನಿಂದ. ಯಾವುದು? ನಮ್ಮ 6ನೇ ಇಂದ್ರಿಯ ಅಂತರೇಂದ್ರಿಯ ಮನಸ್ಸಿನಿಂದ. ಅದನ್ನ ನಾವು ಹಿಡಿದಿಟ್ಕೊಂಡು ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕು. ನಮ್ಮನ್ನ ಕೆಳಕ್ಕೆ ತೆಗೆದುಕೊಂಡು ಹೋಗಬಾರ್ದು. ನಾವು ಮಾಡುವಂತಹ ಸಕಾಮ ಕರ್ಮಗಳು ನಮ್ಮನ್ನ ಕೆಳಗೆ ತೆಗೆದುಕೊಂಡು ಹೋಗುತ್ತೆ, ಅಥವಾ ಫಲಾಪೇಕ್ಷಿತ ಕರ್ಮಗಳು ನಮ್ಮನ್ನ ಖಂಡಿತವಾಗಿಯೂ ಹೀನೈಸುತ್ತೆ ಅನ್ನೋದನ್ನು ನಾವು 2ನೇ ಅಧ್ಯಾಯದಲ್ಲೇ ನೋಡಿದ್ದೇವೆ. ಯಾಕೆಂದ್ರೆ ಮನಸ್ಸಿನಲ್ಲಿ ಮೊದಲು ನಾವು ಆಲೋಚನೆ ಮಾಡ್ತೇವೆ ಅದರ ಒಂದು ವಿಷಯದ ಬಗ್ಗೆ, ಆಮೇಲೆ ಅದರ ಅವಶ್ಯಕತೆ ಕ್ರಿಯೇಟ್ ಆಗುತ್ತೆ. ಅದರ ಅವಶ್ಯಕತೆ ಕ್ರಿಯೇಟ್ ಆದ್ಮೇಲೆ ನಾವು ಅದ್ರ ಬಗ್ಗೆ ಅದನ್ನ ಪಡೆಯಲಿಕ್ಕೋಸ್ಕರ ಎಲ್ಲ ಇಂದ್ರಿಯಗಳ ಸಹಾಯ ತಗೊಳ್ತೇವೆ. ಇಂದ್ರಿಯಗಳ ಕೆಲಸ ಮಾಡೋಕೆ ಶುರು ಮಾಡ್ತೀವಿ. ಇದಕ್ಕೆಲ್ಲ ಕಾರಣ ಮನಸ್ಸು ಅನ್ನೋದನ್ನ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ. ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ.
ಏನಾದರೂ ಕ್ವಶನ್ ಇದೆಯಾ ಪ್ರಭುಜಿ? ನೀವು ಅಗ್ರಿ ಮಾಡ್ತೀರಾ ಇದಕ್ಕೆ? ಯಾರ ಮನಸ್ಸನ್ನು ಯಾರು ತನ್ನ ಮನಸ್ಸನ್ನು ಗೆದ್ದಿದ್ದಾನೆ, ಮನಸ್ಸಂದ್ರೆ ಏನು, ಮನಸ್ಸನ್ನು ಗೆಲ್ಲುವುದಂದ್ರೇನು? ಮನಸ್ಸು ಸದಾ ಭಗವಂತನ ನಾಮಸ್ಮರಣೆಯಲ್ಲಿ ಇರುವಂತಹದ್ದು. ಇಲ್ಲಾಂದ್ರೆ ಏನಾಗತ್ತೆ, ಅದು ಖಂಡಿತವಾಗಿಯೂ ಕಾಮದ ಹಿಂದೆ ಓಡುತ್ತೆ. ಅದು ಕಾಮದ ಹಿಂದೆ ಓಡೋದಾಗ ಅದೆಲ್ಲ ಇಂದ್ರಿಯಗಳು ಸಹಿತ ಕಾಮದ ಹಿಂದೆ ಓಡುತ್ತವೆ. ಕಾಮ ಅಂದ್ರೆ ಇಲ್ಲಿ ಫಲಾಪೇಕ್ಷಿತ ಕರ್ಮ. ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು. ಅಂದ್ರೆ ಮನಸ್ಸನ್ನು ನಾವು ಗೆಲ್ಲದೇ ಇದ್ರೆ ಮನಸ್ಸೇ ನಮ್ಮ ಶತ್ರು ಆಗ್ಬಿಡತ್ತೆ. ಯಾಕೆ ಅಂದ್ರೆ ನಾವು ನಿಷಿದ್ಧ ಕರ್ಮಗಳನ್ನು ಸಹಿತ ಮಾಡ್ತೇವೆ. ಜೀವಿಯಾದವನು ಮಾಡ್ತಾನೆ. ಅದರಿಂದ ಇಲ್ಲಿ ನೋಡ್ಬೋದು, ಈ ಮನಸ್ಸನ್ನ ಹೇಗೆ ನಾವು ಕಂಟ್ರೋಲ್ ಅಥವಾ ಅದನ್ನ ಹೇಗೆ ನಾವು ಅಂದ್ರೆ ಸರಿಯಾದ ಮಾರ್ಗದಲ್ಲಿ ಸರಿಯಾದ ವ್ಯವಸ್ಥೆಯಲ್ಲಿ ಇಟ್ಕೊಳ್ಳೋದು. ಈ ಮನಸ್ಸನ್ನು ನಾವು ಮೈಂಡ್ ಅನ್ನೋದಂತನ್ನ ಇಂಗ್ಲಿಷ್ನಲ್ಲಿ ಮೀನಿಂಗ್ ಮೇಕಿಂಗ್ ಮಷೀನ್ ಅಂತ ಕರೀತಾರೆ. ಯಾವಾಗಲೂ ಒಂದಲ್ಲ ಒಂದು ಅರ್ಥ ಮಾಡ್ತಾನೆ ಇರುತ್ತೆ. ಅದೊಂದು ಮಷೀನ್, ಅಂತರೇಂದ್ರಿಯ, ಅದ್ರ ಕೆಲಸನೇ ಅದು ಹಾಗೆ. ಅದರಿಂದ ಅದಕ್ಕೆ ಸರಿಯಾದ ಅದು ಒಂದು ಕ್ಷಣವೂ ಏನು ಆಲೋಚನೆ ಮಾಡದೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ. ಅದನ್ನು ನಾವೇನು ಮಾಡಬೇಕು, ಈ ಬುದ್ಧಿಯ ಮುಖಾಂತರ ನಾವು ಅದಕ್ಕೆ ಯಾವಾಗಲೂ ಹರಿನಾಮ ಸ್ಮರಣೆ ಮಾಡುವಂತಹ ಟ್ರೈನಿಂಗ್ ಕೊಡಬೇಕು ಮನಸ್ಸಿಗೆ. ಆವಾಗ ಏನಾಗುತ್ತೆ, ಅದು ಅದರಲ್ಲಿ ಎಲ್ಲ ನೋಡಿ, ನಮ್ಮ ಆ ಮನಸ್ಸು ಏನಂದ್ರೆ, ಆ ಮನಸ್ಸು ಅದರಲ್ಲಿ ಏನಿದೆ ಅಂದ್ರೆ ಅದು ಎಲ್ಲವನ್ನ ಹಿಡಿದಿಟ್ಕೊಳ್ಳುವಂಥದ್ದು. ಏನು ನಮ್ಮ ಹಿಂದಿನ ಅನ್ಸಕ್ಸಸ್ಫುಲ್ ಅನುಭವಗಳು, ಕೆಲವು ಸಕ್ಸಸ್ ಇರ್ಬೋದು, ಅಥವಾ ಹಿಂದಿನ ಅನುಭವಗಳು, ಅಥವಾ ನಮ್ಮ ಅಪರಿಪೂರ್ಣ ಆಸೆಗಳು, ಈಡೇರದೇ ಇರುವಂಥವು, ಮತ್ತು ಹಿಂದಿನ ಅದೆಲ್ಲವನ್ನ ಅದು ಹಿಡಿದಿಟ್ಕೊಳ್ಳುತ್ತೆ. ಅದರಿಂದ ಈ ಮನಸ್ಸು ಅದನ್ನೆಲ್ಲ ಮಾಡಲಿಕ್ಕೆ ಅಂದರೆ ಈ ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಮಾಡುತ್ತೆ. ಅದರಲ್ಲಿ ಆಲೋಚನೆ ಬರುತ್ತೆ, ಅದರಿಂದ ಇಂದ್ರಿಯಗಳು ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ಆ ರೀತಿಯಾಗಿ ಮನಸ್ಸು ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ನೋಡ್ಬೋದು ನೀವು, ಶ್ರೀಮದ್ ಭಾಗವತಮನ 11ನೇ ಸ್ಕಂದದ 23ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಒಬ್ಬ ಬ್ರಾಹ್ಮಣ ಹೇಳ್ತಾನೆ, ನಾಯಂ ದ್ವಿಜೌವಾಚ ನಾಯಂ ಜನೋ ಮೇ ಸುಖ ದುಃಖ ಹೇತು ನ ದೇವತಾತ್ಮ ಗ್ರಹ ಕಾಲ ಕರ್ಮ ಮನಃ ಪರಂ ಕಾರಣಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯೇದಯತ್. ಗೊತ್ತಿರ ಯಾರಾದ್ರೂ? ಹರೇ ಕೃಷ್ಣ. ಬ್ರಾಹ್ಮಣನು ಹೇಳಿದನು, ಈ ಜನರು ದೇವತೆಗಳು, ನನ್ನ ಸ್ವಂತ ದೇಹ ಅಥವಾ ಗ್ರಹಗಳು ನನ್ನ ಸಂತೋಷ ಮತ್ತು ದುಃಖಕ್ಕೆ ಕಾರಣರಲ್ಲ. ನನ್ನ ಹಿಂದಿನ ಕೆಲಸ ಅಥವಾ ಸಮಯವೂ ಅಲ್ಲ. ಬದಲಾಗಿ ಮನಸ್ಸು ಮಾತ್ರ ಸಂತೋಷ ಮತ್ತು ದುಃಖವನ್ನು ಉಂಟು ಮಾಡುತ್ತದೆ ಮತ್ತು ಭೌತಿಕ ಜೀವನದ ತಿರುಗುವಿಕೆಯನ್ನು ಶಾಶ್ವತಗೊಳಿಸುತ್ತದೆ. ಪ್ರಭುಜಿ ಧನ್ಯವಾದಗಳು. ಸೊ ಇದರಿಂದ ಏನಾದರೂ ಏನು ಅರ್ಥ ಆಗ್ತಾ ಇದೆ ಪ್ರಭುಜಿ? ಬ್ರಾಹ್ಮಣ ಹೇಳ್ತಾ ಇದ್ದಾನೆ ಇಲ್ಲಿ, ಅವನು ಹೇಳ್ತಾ ಇದ್ದಾನೆ, ಎಲ್ಲದಕ್ಕೂ ಕಾರಣ ನನ್ನ ಮನಸ್ಸು, ನನ್ನ ಕರ್ಮಗಳೂ ಅಲ್ಲ. ನನ್ನ ದುಃಖಕ್ಕೆ ಕಾರಣ, ನನ್ನ ಸಂತೋಷಕ್ಕೆ ಕಾರಣ ನನ್ನ ಹಿಂದಿನ ಕೆಲಸ ಅಥವಾ ಹಿಂದಿನ ಸಮಯವೂ ಅಲ್ಲ. ಅದಕ್ಕೆ ಬದಲಾಗಿ ಮನಸ್ಸು ಮಾತ್ರ ಅಂತ ಹೇಳ್ತಾನೆ ಅವನು. ಇದೇ ನನಗೆ ಕಾರಣ ಸಂತೋಷವನ್ನು ಮತ್ತು ದುಃಖವನ್ನು ಉಂಟು ಮಾಡಲಿಕ್ಕೆ. ಇಲ್ಲಿ ಮತ್ತೆ ಇನ್ನೊಂದು ವಿಷಯ ಅವನು ಹೇಳ್ತಾ ಇರುವಂಥದ್ದೇನು, ಭೌತಿಕ ಜೀವನದ ತಿರುಗುವಿಕೆ ಅನ್ನ ಶಾಶ್ವತ ಮಾಡುತ್ತೆ. ಅಂದ್ರೆ ಏನು? ಭೌತಿಕ ಜೀವನದ ತಿರುಗುವಿಕೆಯನ್ನು ಯಾಕೆ ಆ ಮಾತು ಹೇಳ್ತಾನೆ ಬ್ರಾಹ್ಮಣ ಇಲ್ಲಿ ಈ ಶ್ಲೋಕದಲ್ಲಿ? ಯಾಕೆ ಹೇಳಿ? ಭೌತಿಕ ಜೀವನ ತಿರುಗುವಿಕೆ ಅಂದ್ರೆ ಲೈಫ್ ಸೈಕಲ್, ಒಂದು ಜನ್ಮ ಆದ್ಮೇಲೆ ಇನ್ನೊಂದು ಜನ್ಮ. ಹುಟ್ಟೋದು ಸಾಯೋದು ಚಕ್ರದಲ್ಲಿ ನಾವು ಇರ್ತೇವೆ. ಹುಟ್ಟು ಸಾವಿನ ಚಕ್ರದಲ್ಲಿ ಭೌತಿಕ ಜೀವನದಲ್ಲಿ ನಾವು ತಿರುಗಾಡೋದು. ಬ್ರಹ್ಮಾಂಡೇ ಭ್ರಮಿತೋ ಕೋನಃ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಭ್ರಮೆಗೆ ಒಳಗಾಗಿ ಜೀವಿ ತಿರುಗಾಡ್ತಾ ಇರ್ತಾನೆ. ಭ್ರಮೆಗೊಳಗಾಗೋದಂದ್ರೆ ಏನು? ಇದು ಫಲಾಪೇಕ್ಷಿತ ಕೆಲಸಗಳನ್ನ ಮಾಡ ಇದಕ್ಕೆ ಇಂದ್ರಿಯದ ಎಫೆಕ್ಟಿಗೆ ಒಳಗಾಗೋದು.
ಭ್ರಮೆಗೆ ಒಳಗಾಗೋದಂದ್ರೆ ಅವನು ಫಲಾಪೇಕ್ಷಿತ ಕರ್ಮಗಳನ್ನ ಮಾಡಿಕೊಂಡ್ರೆ ಏನಾಗತ್ತೆ, ಅವನಿಗೆ ಆ ಫಲಗಳ ಅನುಸಾರವಾಗಿ ಅವನ ಜನ್ಮ ಡಿಸೈಡ್ ಆಗತ್ತೆ, ಅವನ ಮುಂದಿನ ಜೀವನನೂ ಡಿಸೈಡ್ ಆಗತ್ತೆ. ಅದಕ್ಕೆಲ್ಲ ಕಾರಣ ಅವನು ಹೇಳ್ತಾ ಇದ್ದಾನೆ ಅಂದ್ರೆ ಮನಸ್ಸು. ಆ ಮನಸ್ಸು, ನಾವು ಮನಸ್ಸಲ್ಲಿ ಆ ರೀತಿಯಾದಂತಹ ಆಲೋಚನೆಗಳು ಬರದೇ ಇದ್ದಾಗ ಆ ಥರ ಕೆಲಸಗಳು ಆಗೋದಿಲ್ಲ. ಮುಖ್ಯ ಕಾರಣ ಮನಸ್ಸು, ಪ್ರತಿಯೊಂದಕ್ಕೂ ಕಾರಣ ಮನಸ್ಸು. ಆ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡಾಗ ನಾವು ಕೆಟ್ಟ ಕೆಲಸಗಳನ್ನ ಮಾಡೋದಿಲ್ಲ. ಇಲ್ಲ, ಇಮಿಡಿಯೇಟ್ ಆಗಿ ಆ ಮನಸ್ಸು ನೋಡಿ ಬಹಳ ಆಲೋಚನೆಗಳನ್ನು ಮಾಡುತ್ತೆ. ಎಲ್ಲಿಂದ ಬರುತ್ತೆ ಆ ರೀತಿಯಾದಂತಹ ಆಲೋಚನೆಗಳು? ಅದರಲ್ಲಿ ಅದು ತನ್ನಲ್ಲಿ ಹಿಡಿದಿಟ್ಕೊಂಡಿರುವಂತಹ ಆ ಹಿಂದಿನ ಅನುಭವಗಳು ಅಥವಾ ಹಿಂದಿನ ನಮ್ಮ ಅಪರಿಪೂರ್ಣ ಆಸೆಗಳು, ಈಡೇರದೇ ಇರುವಂಥವು ಏನೋ. ಸೊ ಅದರ ಮೇಲಿಂದ ಈ ಮನಸ್ಸು ಅನ್ನುವಂಥದ್ದು ಆ ರೀತಿಯಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅದರಿಂದ ಆ ಮನಸ್ಸಿಗೆ ನಾವು ಏನು ಕೆಲಸ ಕೊಡಬೇಕು, ನೀನೇನು ಹಿಡಿದಿಟ್ಕೊಳ್ಳೋದು ಬೇಡ, ಏನು ಇದು ಮಾಡೋದು ಬೇಡ. ನೀನು ಯಾವಾಗಲೂ ಹರಿನಾಮ ಸ್ಮರಣೆಯನ್ನು ಮಾಡು. ಮನಸ್ಸಿನ ತುಂಬ ಹರಿಯ ಆವರಿಸ್ಕೊಂಡಿದ್ದಾಗ ಏನು ಬೇರೆ ಕೆಟ್ಟ ಆಲೋಚನೆಗಳು ನಮ್ಮಲ್ಲಿ ಬರೋದಿಲ್ಲ. ಅದರಿಂದ ಮನಸ್ಸು ನಮ್ಮ ಗೆಳೆಯನಾದರೆ ಅದು ಭಗವಂತ ನಮಗೆ ಹೇಳಿದಂತಹ ಮಾರ್ಗದರ್ಶನವನ್ನು ಅದು ಪಡೆದುಕೊಳ್ಳುತ್ತೆ. ಸರಿಯಾದ ಮಾರ್ಗದರ್ಶನ ಪಡೆದುಕೊಳ್ಬಹುದು ನಾವು. ಮತ್ತೆ ನಾವು ಆಧ್ಯಾತ್ಮದಲ್ಲಿ ಮುಂದುವರಿಬಹುದು, ಆರೋಗ್ಯವಂತರಾಗಿರಬಹುದು, ಯಾವುದೇ ರೀತಿಯ ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಹೊರಗೆ ಇರಬಹುದು, ನಾವು ಫಲಾಪೇಕ್ಷಿತ ಕರ್ಮಗಳಿಂದ ದೂರ ಇರಬಹುದು. ಆವಾಗ ನಮಗೆ ನಿಜವಾದ ಸ್ವಾತಂತ್ರ್ಯ, ಮತ್ತೆ ನಾವು ನಮ್ಮನ್ನ ಮೇಲ್ದರ್ಜೆಗೆ ಏರಿಸ್ಕೊಳ್ಬಹುದು. ಆತ್ಮ ಉದ್ಧಾರ ಮಾಡೋದು ಅಂದ್ರೆ ಹೀಗೆ ಈ ರೀತಿ ಮಾಡೋದ್ರಿಂದ ಮಾತ್ರ. ಅದೇ ಮನಸ್ಸು ನಮ್ಮ ವೈರಿ ಆದ್ರೆ ಆವಾಗ ಏನಾಗತ್ತೆ, ಪಾಪ ಪ್ರತಿಕ್ರಿಯೆ ಆಸೆಗಳು ಗೊತ್ತಿಲ್ದೆಯೋ ಏನಾದರೂ ಚೀಟಿಂಗ್ ಪ್ರೊಫಿಷಿಯನ್ಸಿ ಅಂತ ನಾವು ಹೇಳ್ತೇವೆ. ಬೇರೆಯವರಿಗೆ ಮೋಸ ಮಾಡುವುದು, ನಮಗೆ ನಾವು ಮೋಸ ಮಾಡಿಕೊಳ್ಳುವಂಥದ್ದು. ಮತ್ತೆ ಕೋಪ, ಸಿಟ್ಟು, ಮಾರ್ಗದರ್ಶನ ಅಂದರೆ ಮಿಸ್ಗೈಡ್ ಆಗುವಂಥದ್ದು. ನಾವು ಇಂದ್ರಿಯ ತೃಪ್ತಿಗೆ ಅದರಲ್ಲಿ ನಿರತರಾಗಿರುವುದು ಯಾವಾಗಲೂ. ಆ ರೀತಿಯಾಗಿ ಮಾಡಿಕೊಂಡಾಗ ಆತ್ಮದ ಅವನತಿ ಆಗುತ್ತೆ. ಮತ್ತೆ ಅದು ಕರ್ಮ ಬಂಧನದಲ್ಲಿ ಸಿಕ್ಕಿಕೊಳ್ಳುತ್ತೆ. ಈ ರೀತಿಯಾಗಿ ಅದು ಆತ್ಮ ನಮ್ಮ ಶತ್ರುವಾಗುತ್ತೆ. ಯೋಗದ ಬಗ್ಗೆ, ಅಷ್ಟಾಂಗ ಯೋಗದ ಬಗ್ಗೆ ಭಗವಂತ ಇವತ್ತು ಸ್ಪೆಷಲಿ ಹೇಳ್ತಾನೆ. ಸೊ ಇದೆಲ್ಲ ಯೋಗನ, ಈ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಅದೆಲ್ಲ ಯೋಗನ ನೋಡ್ತಾ ಇದ್ದೀರಲ್ಲ ನೀವು? ಸುಮಾರು ಟೈಪ್ ಇದೆ ಯೋಗದಲ್ಲಿ ಸುಮಾರು ಟೈಪ್ ಇದೆ. ಸೊ ಇದೆಲ್ಲ ಯೋಗನ? ಇದು ಸಿದ್ಧಿ ಯೋಗ. ಇದು ಎಲ್ಲ ಸಾಧನೆ ಮಾಡಿರುವಂತವ್ರು ಯೋಗದಲ್ಲಿ ಅಲ್ವಾ? ಓಕೆ, ಇದು ಯೋಗನ? ಸಿದ್ಧಿ ಹೌದು. ಒಂದು ಇದು ತಮ್ಮ ದೇಹಕ್ಕೆ ಸಂಬಂಧಪಟ್ಟ ಯೋಗ, ಇದು ಧ್ಯಾನ ಯೋಗ ಅಲ್ಲ. ಓಕೆ, ಇದು ಯೋಗನ? ಅಲ್ಲ, ಇದು ನಮ್ಮ ಸಂಬಂಧಕ್ಕೆ ಪಟ್ಟದ್ದು. ಇದು ದೇಹಕ್ಕೆ ಸಂಬಂಧಪಟ್ಟದ್ದು. ಓಕೆ, ಇದು ಯೋಗನ? ಅಲ್ಲ, ಇದು ಯೋಗ ಸಂಬಂಧಪಟ್ಟದ್ದು. ಇದು ಆಫೀಸ್ ಯೋಗ, ಚೇರ್ ಯೋಗ. ಯೋಗದ ಬಗ್ಗೆ ಎಷ್ಟೊಂದು ಮ್ಯಾಗಝಿನ್ಗಳಿದ್ದಾವೆ. ಯೋಗ ಫಾರ್ ಪ್ರೆಗ್ನೆನ್ಸಿ, ಯೋಗ ಕಿಚನ್ ಯೋಗನ, ಅಥವಾ ಯೋಗ ಚೇರ್ ಯೋಗ, ಹಲವಾರು. ಇವರೆಲ್ಲ ಮ್ಯಾಗಝಿನ್ ಈ ಥರ ಎಲ್ಲ ಪ್ರಿಂಟ್ ಮಾಡಿ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಯೋಗದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಯೋಗ ಟೆನ್ನಿಸ್ ಅಂತ ಇಲ್ಲಿ ಏನೋ ಗೊತ್ತಿಲ್ಲ. ಯೋಗ ಸೀಕ್ರೆಟ್ ಫಾರ್ ಬಿಸ್ನೆಸ್ ಸಕ್ಸಸ್, ಯೋಗ ಡೆಸ್ಕ್ಟಾಪ್ ಯೋಗ ಅಂತೆ. ಈ ರೀತಿಯಾಗಿ ಯೋಗದ ಬಗ್ಗೆ ಎಲ್ಲ ಹೇಳ್ತಾರೆ. ಆದರೆ ನಾವೀಗ ಅಷ್ಟಾಂಗ ಯೋಗದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಷ್ಟ ಅಂಗ ಯೋಗ ಮುಖ್ಯವಾಗಿ ಈ 8 ಪ್ರಕಾರಗಳು ಈ ಅಷ್ಟಾಂಗ ಯೋಗದಲ್ಲಿ. ಮೊದಲನೇದಾಗಿ ಯಮ, ಅಂದ್ರೆ ಬಾಹ್ಯವಾಗಿ ಶುಚಿಯಾಗಿರುವಂತಹದ್ದು, ಶಿಸ್ತುಬದ್ಧವಾಗಿರುವಂತಹದ್ದು. ಅಂದ್ರೆ ಸರಿಯಾದ ಊಟ, ಸರಿಯಾದ ನಿದ್ರೆ, ಎಲ್ಲ ಲಿಮಿಟೆಡ್ ಆಗಿ ಮಾಡುವಂಥ ನಿಯಮ. ಇಂಟರ್ನಲ್ಲಿ, ಒಳಗಡೆಯಿಂದ ಶುದ್ಧ ಆಗ್ತಾ ಹೋಗ್ತುವಂಥದ್ದು, ಮನಸ್ಸನ್ನು ನಿಗ್ರಹಿಸುವಂತಹದ್ದು, ಇಂದ್ರಿಯಗಳ ತೃಪ್ತಿಯ ಬಯಕೆಯಿಂದ ಹೊರಗೆ ಬರುವಂತಹದ್ದು. ಆಸನ,
ಧ್ಯಾನಕ್ಕೆ ಕುಳಿತುಕೊಳ್ಳುವಂಥದ್ದು ಪೋಶ್ಚರ್ಸ್, ಯೋಗಾಸನ ಅಂತ ನಾವೇನು ಹೇಳ್ತೇವೆ ಅದೆಲ್ಲ ಇಲ್ಲಿ ಬರುತ್ತೆ, ಆಸನದಲ್ಲಿ ಬರುತ್ತೆ. ಆಮೇಲೆ ಪ್ರಾಣಾಯಾಮ, ಅದರ ನೆಕ್ಸ್ಟ್ ಲೆವೆಲ್, ಅದರಲ್ಲಿ ಈ ಅಷ್ಟಾಂಗ ಯೋಗದಲ್ಲೇ ಬರುವಂತಹದ್ದು ಪ್ರಾಣಾಯಾಮ. ಪ್ರಾಣಾಯಾಮ ನಿಮ್ಗೆ ಗೊತ್ತಿದೆ, ಬ್ರೆತ್ ಕಂಟ್ರೋಲ್, ಉಸಿರಾಟವನ್ನು, ಹೊರಗೆ ಹೋಗುವ ಉಸಿರಾಟ, ಒಳಗೆ ಬರುವ ಉಸಿರಾಟ, ಅದನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳುವಂತಹದ್ದು. ಮತ್ತು ಅದು ನಮಗೆ ಒಂದು ರೀತಿಯಾದಂತಹ ಟ್ರಾನ್ಸಲ್ಲಿ ಇರಲಿಕ್ಕೆ ಸಹಾಯ ಮಾಡುತ್ತೆ. ಟ್ರಾನ್ಸ್ ಅಂದರೆ ಒಂದು ರೀತಿಯಾದಂಥ ಈ ಪ್ರಪಂಚದ ಅಸ್ತಿತ್ವದ ಬಗ್ಗೆ ನಮಗೆ ಅಷ್ಟು ಅದನ್ನು ಮರೆಯುವಂತಹ ಒಂದು ಸಮಯ, ಒಂದು ಸ್ಥಿತಿ. ಆಮೇಲೆ ಪ್ರತ್ಯಾಹಾರ, ಇಲ್ಲೇನಾಗತ್ತೆ, ಎಲ್ಲ ಸೆನ್ಸ್ಗಳು ವಿಡ್ರಾ ಆಗುತ್ತೆ. ಆಮೇಲೆ ಧಾರಣ, ಇಲ್ಲಿ ಅವನು ಪೂರ್ತಿಯಾಗಿ ತನ್ನಲ್ಲಿರೋ ಪರಮಾತ್ಮನ ಕುರಿತು ಅಂದರೆ ಒಂದು ನೋಡ್ತಾನೆ. ಧ್ಯಾನ ಅಂದರೆ ಧಾರಣದಲ್ಲಿ ಅವನು ನಾವು ತಿಳ್ಕೊಳ್ಬೋದು, ಓಕೆ ಅವನಿಗೆ ಈಗ ಒಂದು ರೀತಿಯಾದಂತಹ ಯೋಗದ ಇದರಲ್ಲಿ ಇದ್ದಾನೆ ಅವನು. ಆಮೇಲೆ ಧ್ಯಾನ, ಮೆಡಿಟೇಟಿವ್, ಆ ಭಗವಂತನ ಕುರಿತಾಗಿಯೇ ಪೂರ್ತಿಯಾಗಿ ಧ್ಯಾನ ಮಾಡ್ತಾನೆ. ಹಾಗೆ ಧ್ಯಾನ ಮಾಡ್ತಾ ಮಾಡ್ತಾ ಅವನು ಕೊನೆಯದಾಗಿ ಸಮಾಧಿ ಸ್ಥಿತಿಯಲ್ಲಿ ಭಗವಂತನ ಜೊತೆಗೆ ತನ್ನ ಸಂಪರ್ಕವನ್ನು ಪಡೀತಾನೆ. ಇದು ಪೂರ್ತಿಯಾದ ಅಷ್ಟಾಂಗ ಯೋಗದ ಒಂದು ಪೂರ್ತಿಯಾಗಿ ಇದೆಲ್ಲ ಸೇರಿ ಒಂದು ಅಷ್ಟಾಂಗ ಯೋಗ ಅಂತ ಕರೆಸಿಕೊಳ್ಳುತ್ತೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸೊ ಇದು ಒಂದೊಂದೇನೆ ನೋಡೋಣ ಏನಾಗತ್ತೆ ಅನ್ನುವಂತಹದ್ದು. ಓದ್ತೀರಾ ಯಾರಾದರೂ? ಯಮ, ಅವನು ಏಕಾಂತ ಸ್ಥಳದಲ್ಲಿ ಏಕಾಂಗಿಯಾಗಿ ಬೇಕು ಮತ್ತು ಯಾವಾಗಲೂ ತನ್ನ ಮನಸ್ಸನ್ನು ಎಚ್ಚರಿಕೆಯಿಂದ ನಿಯಂತ್ರಿಸಬೇಕು. ನಿಯಮ, ತಿನ್ನುವುದು, ಮಲಗುವುದು, ಕೆಲಸ ಮಾಡುವುದು ಮತ್ತು ಮನೋರಂಜನೆಯ ಅಭ್ಯಾಸಗಳಲ್ಲಿ ಮಿತವಾಗಿರುತ್ತಾನೆ. ಆಸನ, ನೆಲದ ಮೇಲೆ ಕುಶ ಹುಲ್ಲನ್ನು ಹಾಕಿ ನಂತರ ಅದನ್ನು ಜಿಂಕೆ ಚರ್ಮದಿಂದ ಮುಚ್ಚಿ, ಆಸನವು ತುಂಬಾ ಎತ್ತರವಾಗಿರಬಾರದು ಅಥವಾ ತುಂಬಾ ಕೆಳಗಿರಬಾರದು ಮತ್ತು ಪವಿತ್ರ ಸ್ಥಳದಲ್ಲಿ ನೆಲೆಗೊಂಡಿರಬೇಕು. ಒಬ್ಬನು ತನ್ನ ದೇಹ, ಕುತ್ತಿಗೆ ಮತ್ತು ತಲೆಯನ್ನು ನೇರ ರೇಖೆಯಲ್ಲಿ ಹಿಡಿದಿಟ್ಟುಕೊಳ್ಳಬೇಕು ಮತ್ತು ಮೂಗಿನ ತುದಿಯಲ್ಲಿ ಸ್ಥಿರವಾಗಿ ನೋಡಬೇಕು. ಹೀಗೆ ಶೋಭೆಯಿಲ್ಲದ ನಿಶ್ಶಬ್ದ ಮನಸ್ಸಿನಿಂದ ಭಯವಿಲ್ಲದೆ ಲೈಂಗಿಕ ಜೀವನದಿಂದ ಸಂಪೂರ್ಣವಾಗಿ ಮುಕ್ತನಾಗಿ ನನ್ನನ್ನು ಧ್ಯಾನಿಸಬೇಕು. ಪ್ರಾಣಾಯಾಮ, ಹೊರಹೋಗುವ ಉಸಿರಾಟದ ಚಲನೆಯನ್ನು ಒಳಬರುವಿಕೆಗೆ ಮತ್ತು ಒಳಬರುವ ಉಸಿರಾಟವನ್ನು ಹೊರಹೋಗುವಲ್ಲಿ ನಿಯಂತ್ರಿಸುವುದನ್ನು ಅಭ್ಯಾಸ ಮಾಡಿ ಮತ್ತು ಅಂತಿಮವಾಗಿ ಟ್ರಾನ್ಸ್ನಲ್ಲಿ ಉಳಿಯಿರಿ. ಇದು ಒಂದು ಸೆಕೆಂಡ್, ನೆಕ್ಸ್ಟ್ ಹೋಗೋಣ. ಈ 6.10ರಿಂದ 6.5 6.29 5.29 ಆಗಿದೆ, ಸಾರಿ. ಸೊ ಇದರಲ್ಲಿ ಈ ಅಷ್ಟಾಂಗ ಯೋಗದ ಬಗ್ಗೆ ಹೇಳಿಕೊಡ್ತಾನೆ. ಅದರಲ್ಲಿ ಹೇಳ್ತಾನೆ ಭಗವಂತ, ಮೊದಲನೇದಾಗಿ ಯಮ ಅಂದರೆ ಏನು ಅಂದರೆ ಅವನು ಹೇಗೆ ತನ್ನನ್ನು ತಾನು ಈ ಯೋಗ ಪದ್ಧತಿಯಲ್ಲಿ ಮುಂದುವರಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂಥದ್ದು. ಒಬ್ಬನೇ ಇರಬೇಕು, ಅವನು ಎಚ್ಚರಿಕೆಯಿಂದ ಮನಸ್ಸು ಯಾವುದೇ ರೀತಿಯಾದ ಚಂಚಲ ಆಗದೇ ಇರೋ ಥರ ಅವನು ನೋಡ್ಕೊಳ್ಬೇಕು. ಸರಿಯಾದ ಸಮಯದಲ್ಲಿ ಆಮೇಲೆ ನಿಯಮಕ್ಕೆ ಹೋದಾಗ ಅವನು ಸರಿಯಾದ ಸಮಯದಲ್ಲಿ ಮಲಗುವಂಥದ್ದು, ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ಮಲಗುವಂಥದ್ದಲ್ಲ, ಜಾಸ್ತಿ ತಿನ್ನುವಂಥದ್ದಲ್ಲ. ಸೊ ಅದೆಲ್ಲವನ್ನು ಅವನು ಕಂಟ್ರೋಲ್ ಮಾಡಬೇಕು. ಎಂಟರ್ಟೈನ್ಮೆಂಟ್ ಸಹಿತ ಕಡಿಮೆ ಮಾಡ್ತಾ ಹೋಗ್ಬೇಕು. ಅವನು ಮಿತವಾಗಿರುತ್ತೆ ಎಂಟರ್ಟೈನ್ಮೆಂಟ್ ಒಂದು. ಆಸನ ಅಂದರೆ ಹೇಗೆ ಕುಳಿತುಕೊಳ್ತಾನೆ ಅವನು ಧ್ಯಾನಕ್ಕೆ ಕುಳಿತುಕೊಳ್ಳಲಿಕ್ಕೆ? ಕುಶ ಹುಲ್ಲು ಅಂದರೆ ನಾವು ದರ್ಬೆ ಅಂತ ನಾವೆಲ್ಲ ಕಡೆ ಉಪಯೋಗಿಸ್ತೀವಲ್ಲ, ತುಂಬ ಮುಖ್ಯ. ದರ್ಬೆ ಅಥವಾ ಈ ಜಿಂಕೆ ಚರ್ಮ ಯಾಕೆ ಉಪಯೋಗಿಸ್ತಾರೆ ಅಂದರೆ ಅವರು ಆ ಥರ ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಅಲ್ಲಿ ಯಾವುದೇ ಕ್ರಿಮಿಕೀಟಗಳು ಅಲ್ಲಿ ಬರಲ್ಲ. ಅದೊಂಥರ ಪವಿತ್ರತೆ ಅವರಿಗೆ, ಅದು ಯಾವುದಕ್ಕೂ ತೊಂದರೆ ಕೊಡಲ್ಲ. ಅದರಿಂದ ಅವ್ರು ಕೂತ್ಕೊಳ್ಳುವಂತಹ ಆಸನನೂ ಹಾಗೆ ತುಂಬ ಅಂದರೆ ಏಕ್ದಮ್ ನೆಲದ ಮೇಲೂ ಇರಬಾರ್ದು ಅಥವಾ ತುಂಬ ಎತ್ತರದಲ್ಲೂ ಅಲ್ಲ, ಒಂದು ಲೆವೆಲಲ್ಲಿ ಮಿಡ್ಲಲ್ಲಿ ಒಂದು ಆ ರೀತಿಯಾದಂಥ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಂಡು ಅವ್ರು ಅದರ ಮೇಲೆ ಕುಳಿತು ಧ್ಯಾನ ಮಾಡಬೇಕು ಅಥವಾ ಅಂತಹ ಜಾಗವನ್ನು ಹುಡುಕೊಳ್ಳಬೇಕು. ಅಂದರೆ ಅವರು ಈ ಥರ ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ. ಸೊ ಆಸನ, ಆಗ ಆಸನದಲ್ಲಿ ಹೇಗೆ ಕೂತ್ಕೊಳ್ಬೇಕು? ಸ್ಟ್ರೇಟಾಗಿ ಕೂತ್ಕೋಬೇಕು, ಸರಳ ರೇಖೆಯಲ್ಲಿ ಇರಬೇಕು. ಯಾವುದು? ದೇಹ, ಕುತ್ತಿಗೆ ಮತ್ತು ತಲೆ. ದೇಹ, ಕುತ್ತಿಗೆ, ತಲೆ. ಸೊ ಇದೆಲ್ಲ ಸರಳ ರೇಖೆಯಲ್ಲಿದ್ದು ಅವನು ಧ್ಯಾನ ಮಾಡುವಾಗ ಅವನ ಫೋಕಸ್ ಎಲ್ಲಿರಬೇಕು? ಎರಡು ಹುಬ್ಬುಗಳ ಮಧ್ಯೆ ಅಥವಾ ಮೂಗಿನ ತುದಿಯಲ್ಲಿ ಅವನು ಯಾವಾಗಲೂ ಅದನ್ನು ನೋಡಬೇಕು. ಆ ರೀತಿಯಾಗಿ ನೋಡೋದ್ರಿಂದ ಅವನು ಅದು ಆಸನದಲ್ಲಿ ಕುಳಿತುಕೊಳ್ಳುವಂಥದ್ದು. ಆಮೇಲೆ ಅಲ್ಲಿಂದ ಪ್ರಾಣಾಯಾಮ ಅಂದರೆ ಇಲ್ಲಿ ಈ ರೀತಿ ಮಾಡುವಾಗ ಯಾವುದೇ ರೀತಿಯಾದಂತಹ
ಕ್ಷೋಭೆ ಇಲ್ಲದೆ ನಿಶ್ಶಬ್ದ ಮನಸ್ಸಿನಿಂದ, ಭಯವಿಲ್ಲದೆ ಲೈಂಗಿಕ ಜೀವನದಿಂದ ಸಂಪೂರ್ಣವಾಗಿ ಮುಕ್ತನಾಗಿ. ಸೊ ಅದು ಬಹಳ ಮುಖ್ಯ ಅಂತ. ಇದೆಲ್ಲ ಆದ್ಮೇಲೆ ಅವನು ಭಗವಂತನನ್ನ ಅಲ್ಲಿ ಧ್ಯಾನ ಮಾಡ್ತಾನೆ. ಆ ರೀತಿಯಾಗಿ ಧ್ಯಾನ ಮಾಡುವಾಗ ಉಸಿರಾಟ ಪ್ರಕ್ರಿಯೆ ಮಾಡಬೇಕಾಗತ್ತೆ. ಆ ಉಸಿರಾಟ ಪ್ರಕ್ರಿಯೆಯಲ್ಲಿ ಹೇಗೆ ಅವನು ಉಸಿರಾಟವನ್ನು ಹೇಗೆ ನಿಲ್ಲಿಸುವಂತಹದ್ದು, ಸರಿಯಾದ ಒಂದು ವೈಬ್ ಒಂದು ಇದರಲ್ಲಿ ಫ್ರೀಕ್ವೆನ್ಸಿಯಲ್ಲಿ ಉಸಿರಾಡಿಸುವಂತಹದ್ದು, ಆ ರೀತಿಯಾಗಿ ಅವನು ಮಾಡಿಕೊಂಡು ಒಂದು ಲೆವೆಲ್ಗೆ ಟ್ರಾನ್ಸ್ ಅಲ್ಲಿ ಬರ್ತಾನೆ. ಟ್ರಾನ್ಸ್ ಅಂದ್ರೆ ಒಂದು ಎಲ್ಲವನ್ನ ನಾವು ಹೊರಗಿನ ಪ್ರಪಂಚದ ಲಕ್ಷ್ಯ ಅವರಿಗೆ ಇರುವುದಿಲ್ಲ ಅಲ್ಲಿ. ಆಮೇಲೆ ಯಾರು ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರತ್ಯಾಹಾರ ಭೌತಿಕ ಅಸ್ತಿತ್ವದ ನಿಲುಗಡೆ. ಧಾರಣ ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತುಬದ್ಧಗೊಳಿಸುತ್ತಾನೆ ಮತ್ತು ಎಲ್ಲ ಭೌತಿಕ ಬಯಕೆಗಳಿಂದ ರಹಿತನಾಗಿ ಅತೀಂದ್ರಿಯದಲ್ಲಿ ನೆಲೆಸುತ್ತಾನೆ. ಅವನು ಯೋಗವನ್ನು ಪಡೆದಿದ್ದಾನೆ ಎಂದು ಹೇಳಲಾಗುತ್ತದೆ. ಧ್ಯಾನ ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪವು ಅಲಗಾಡುವುದಿಲ್ಲ. ಆದ್ದರಿಂದ ಅತೀಂದ್ರಿಯವಾದ ಯಾರ ಮನಸ್ಸನ್ನು ನಿಯಂತ್ರಿಸಲಾಗುತ್ತದೆಯೋ ಅವನು ಅತೀಂದ್ರಿಯ ಆತ್ಮದ ಧ್ಯಾನದಲ್ಲಿ ಯಾವಾಗಲೂ ಸ್ಥಿರವಾಗಿರುತ್ತಾನೆ. ಸಮಾಧಿ ಅತ್ಯಂತ ಕಷ್ಟದ ನಡುವೆಯೂ ಒಬ್ಬನು ಎಂದಿಗೂ ಅಲುಗಾಡುವುದಿಲ್ಲ. ಇದು ಭೌತಿಕ ಸಂಪರ್ಕದಿಂದ ಉಂಟಾಗುವ ಎಲ್ಲ ದುಃಖಗಳಿಂದ ನಿಜವಾದ ಸ್ವಾತಂತ್ರ್ಯವಾಗಿದೆ. ಹರೇ ಕೃಷ್ಣ. ಎಷ್ಟು ಕಷ್ಟ ಇದೆ ಇದು ಅಂದ್ರೆ, ಅತೀಂದ್ರಿಯವಾದದ್ದು, ನಮ್ಮ ಇಂದ್ರಿಯಗಳ ಗ್ರಹಿಕೆಗೆ ಹೊರಗೆ. ಇಟ್ ಈಸ್ ನಾಟ್ ಇನ್ ದ ಪ್ರಿವ್ಯೂ ಆಫ್ ಅವರ್ ಸೆನ್ಸಸ್. ಸೊ ನಮ್ಮ ಇಂದ್ರಿಯಗಳ ಗ್ರಹಿಕೆಯ ಹೊರಗೆ ಇರುವಂತಹ ಒಂದು ಸ್ಥಿತಿ ಇದು. ನಾವು ಅದನ್ನ ಗ್ರಹಿಸಲಿಕ್ಕೂ ಸಾಧ್ಯವಿಲ್ಲ, ಎಲ್ಲಿ ತನಕ ನಾವು ಅದು ಮಾಡೋದಿಲ್ಲ. ಆದರೆ ಅದನ್ನ ಇಲ್ಲಿ ನಮಗೆ ಹೇಳಲಾಗಿದೆ ಏನಾಗತ್ತೆ ಅನ್ನುವಂಥದ್ದು. ಸೊ ಭೌತಿಕ ಅಸ್ತಿತ್ವದಲ್ಲಿ ಟ್ರಾನ್ಸಲ್ಲಿ ಅವರು ಉಸಿರಾಟವನ್ನು ಟ್ರಾನ್ಸಲ್ಲಿ ಮೆಡಿಟೇಟ್ ಮಾಡ್ತಾ ಭೌತಿಕ ಅಸ್ತಿತ್ವದ ನಿಲುಗಡೆ, ಅವರಿಗೆ ತಾನು ಎಲ್ಲಿದ್ದೀನಿ ಅನ್ನುವಂಥದ್ದು, ನಾನು ಈ ಭೌತಿಕ ಪ್ರಪಂಚದ ಭಾಗ ಅನ್ನುವಂಥದ್ದು, ಅದರ ಆ ಒಂದು ಏನಿದೆಯಲ್ಲ, ಏನೋ ಅದಕ್ಕೆ ಹೇಳ್ತೇವೆ, ಆ ಒಂದು ಪ್ರಜ್ಞೆ ಇರುವುದಿಲ್ಲ ಅಲ್ಲಿ. ಆಮೇಲೆ ಅವ್ರು ಏನಾದ್ರೆ ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತುವುದು, ಮನಸ್ಸು ಅನ್ನುವಂಥದ್ದು ಅದನ್ನು ಶಿಸ್ತು ಒಳಗಡೆಗೆ ಫುಲ್ ಕೆಲಸ ಆಗತ್ತೆ. ಅವಾಗ ಅಂತರೇಂದ್ರಿಯ ಮನಸ್ಸು ಎಲ್ಲ ಇಂದ್ರಿಯಗಳ ನಿಗ್ರಹ ಆಗ್ಬಿಡುತ್ತೆ ಟೋಟಲ್ ಆಗಿ. ಅತೀಂದ್ರಿಯದಲ್ಲಿ ಅವನು ನೆಲೆಸ್ತಾನೆ. ಅಲ್ಲಿ ಆಗ ಅವನು ನಿಜವಾದ ಯೋಗವನ್ನ ಪಡೆದಿದ್ದಾನೆ ಅಂತ ಹೇಳ್ಬೋದು ಈ ಲೆವೆಲ್ ಅಲ್ಲಿ. ಆ ರೀತಿಯಾಗಿ ಅವನು ಧ್ಯಾನ ಮಾಡ್ತಾನೆ. ಯಾವ ರೀತಿಯಾದಂತಹ ಧ್ಯಾನ ಅಂದ್ರೆ, ಹೇಗೆ ಎಲ್ಲಿ ವ್ಯಾಕ್ಯೂಮ್ ಅಲ್ಲಿ ನಾವು ಒಂದು ದೀಪ ಹಚ್ಚಿಟ್ರೆ ಹೇಗಿರುತ್ತದು ಫ್ಲೇಮ್ ಅಲಗಾಡೋದಿಲ್ವಾ, ಆ ಜ್ಯೋತಿಯ ಅಲಗಾಡೋದಿಲ್ಲ ಅಲ್ಲ, ಗಾಳಿ ಇಲ್ಲದ ಜಾಗದಲ್ಲಿ ಹೇಗೆ ಅದು ಗಾಳಿ ಇದ್ರೆ ತಾನೇ ಅದು ಅಲಗಾಡೋದು. ಸೊ ಆ ರೀತಿಯಾಗಿ ಅಲಗಾಡದೇ ಇರುವಂತಹ ಹೇಗೆ ಸ್ಟ್ರೇಟ್ ಆಗಿರುತ್ತೆ ದೀಪ, ಅದೇ ತರ ಅವನ ಮನಸ್ಸು ಅನ್ನುವಂಥದ್ದು ಅಷ್ಟು ಶಾಂತವಾಗಿ ಪೂರ್ತಿಯಾಗಿ ಅದು ಆತ್ಮದ ಧ್ಯಾನದಲ್ಲಿ ಯಾವಾಗಲೂ ಅವನು ತನ್ನನ್ನ ಭಗವಂತನ ಕುರಿತಾಗಿ ಧ್ಯಾನ ಮಾಡ್ತಾನೆ ಅಲ್ಲಿ. ಆಮೇಲೆ ಸಮಾಧಿ ಅಂದ್ರೆ ಎಂತಹ ಕಷ್ಟದ ನಡುವೆ ಅಂತ ಹೇಳ್ತಾನೆ. ಅಂದ್ರೆ ಗಾಳಿ, ಮಳೆ, ಚಳಿ, ನಾವೇನು ಹೇಳ್ತೀವಿ, ಬೆಂಕಿ, ಯಾವುದು ಅವನಿಗೆ ಅದರ ಜ್ಞಾನವೇ ಇರುವುದಿಲ್ಲ ಅಲ್ಲಿ. ಇದೆಲ್ಲದರ ಹೊರತಾಗಿ ಅವನು ಏನ್ ಮಾಡ್ತಾನೆ ಅಲ್ಲಿ ಭಗವಂತನ ಜೊತೆಗೆ ತನ್ನ ಭೌತಿಕ ಸಂಪರ್ಕದಿಂದ ಉಂಟಾಗುವ ಎಲ್ಲಾ ದುಃಖಗಳಿಂದ ನಿಜವಾದ ಸ್ವಾತಂತ್ರ್ಯವನ್ನು ಪಡಿತಾನೆ. ಸೊ ಇಲ್ಲಿದೆ ನಮಗೆ ನಿಜವಾದ ಸ್ವಾತಂತ್ರ್ಯ, ಅಂದ್ರೆ ಯಾವಾಗ ನಾವು ಭಗವಂತನ ಪಡಿತೇವೆ. ಈ ಅಷ್ಟಾಂಗ ಯೋಗವನ್ನ ನೀವು ಮಾಡ್ತೀರಾ? ನೀವು ಯಾರಾದ್ರೂ ಇದನ್ನ ಮಾಡ್ಲಿಕ್ಕೆ, ನಮಗೆ ಈಗ ಮಾಡ್ಲಿಕ್ಕೆ ಸಾಧ್ಯನಾ ಇದು? ಕಷ್ಟ. ಅದಕ್ಕೋಸ್ಕರ ನಾಮಸ್ಮರಣೆ ಮಾಡ್ಲಿಕ್ಕೆ ಅರ್ಜುನ ಏನ್ ಹೇಳ್ತಾನೆ ನೋಡಿ. ಅದಕ್ಕೆ ಅರ್ಜುನ ಹೇಳ್ತಾನೆ, ಅರ್ಜುನ ಯಾರು? ಬಲ್ವಿದ್ಯಾ ನಿಪುಣ. ದ್ರೋಣಾಚಾರ್ಯರು ಬಿಲ್ವಿದ್ಯೆ ಪರೀಕ್ಷೆಯನ್ನ ಮಾಡುವಾಗ ಅವನ ಲಕ್ಷ್ಯ ಖಂಡಿತವಾಗಿಯೂ ಗಿಳಿಯ ಕಣ್ಣಿನ ಮೇಲೆ ಇರುತ್ತೆ. ಅವನು ಮತ್ಸ್ಯ ಯಂತ್ರವನ್ನ ಭೇದಿಸ್ತಾನೆ. ಮತ್ಸ್ಯ ಯಂತ್ರ ಹೇಗಿತ್ತು ಯಾರಿಗಾದ್ರೂ ಗೊತ್ತಿದ್ಯಾ? ಯಾವಾಗ ಈ ಮತ್ಸ್ಯ ಯಂತ್ರವನ್ನ ಭೇದಿಸ್ತಾನೆ ಗೊತ್ತಿದ್ಯಾ? ಕುಂತಿ ಅಲ್ಲ, ದ್ರೌಪದಿಯನ್ನು ಮದ್ವೆ ಆಗುವ ದ್ರೌಪದಿಯ ಸ್ವಯಂವರ ಅಲ್ಲಿ ಒಂದು ಕಾಂಪಿಟಿಷನ್, ಅಂದ್ರೆ ಎಲ್ಲರೂ ಹೋಗಿ ನೆರಳಲ್ಲಿ, ಅಂದ್ರೆ ಈ ಎಣ್ಣೆ ಇರುತ್ತೆ ಕೆಳಗಡೆ ತೈಲ, ಅದರಲ್ಲಿ ಮೇಲ್ಗಡೆ ಮೀನ್ ತಿರುಗ್ತಾ ಇರತ್ತೆ. ಬಿಂಬ ನೋಡಿ, ಇಲ್ಲಿ ಕೆಳಗಡೆ ಅದರ ಬಿಂಬ ನೋಡಿ
ಆ ಮೀನಿನ ಕಣ್ಣಿಗೆ ಗುರಿ ಇಡಬೇಕು. ಅದು ತಿರುಗ್ತಾ ಇರುವಂತ ಮೀನು, ಅದು ಅದ್ರ ಕಣ್ಣಿಗೆ ಗುರಿ ಇಡಬೇಕು. ಅಂದ್ರೆ ಯಾವ ಲೆವೆಲ್ ಅವನ ಎಕ್ಸ್ಪರ್ಟೀಸ್ ಇದೆ, ಅವನ ಲಕ್ಷ್ಯ ಹೇಗಿರುತ್ತೆ ಅವನದ್ದು ಅಂತ ತಿಳ್ಕೊಳ್ಳಿ ಅರ್ಜುನನದ್ದು. ಆ ಲೆವೆಲ್ ಲಕ್ಷ್ಯ ಇಲ್ಲೂ ಹಾಗೆ, ಗಿಳಿಯ ಕಣ್ಣಿಗೂ ಬರೀ ಕಣ್ಣು ಬಿಟ್ಟರೆ ಬೇರೆ ಯಾವ್ದ್ರ ಮೇಲೆ ಅವನ ಲಕ್ಷ್ಯ ಇರೋದಿಲ್ಲ. ಅಂತಹ ಅರ್ಜುನ ನೀವು ಮ್ಯೂಟ್ ಅಲ್ಲಿದ್ದೆ. ಓಕೆ 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 ಅಂತ ಅರ್ಜುನ ಹೇಳ್ತಾ ಇದ್ದಾನೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಏನ್ ಹೇಳ್ತಾ ಇದ್ದಾನೆ ಅವನು? ಹರೇ ಕೃಷ್ಣ. ಕೃಷ್ಣನೇ, ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ. ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಏನೋ, ಕೃಷ್ಣನೇ ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು. ಈ ಮನಸ್ಸು ಅನ್ನುವಂತಹದ್ದೇ ಹಾಗೆ. ಅದು ನೋಡಿ ಎಷ್ಟು ಚಂಚಲ ಅಂದ್ರೆ, 1 ತಿಂಗಳ 2 ತಿಂಗಳ ವರ್ಷದ ಅಭ್ಯಾಸದಲ್ಲಿ ನಾವು ಐಹಿಕ ಪ್ರಪಂಚದ ಈ ಏನು ಚಂಚಲ ಮನಸ್ಸನ್ನ ನಿಗ್ರಹಿಸಲಿಕ್ಕೆ ಸಾಧ್ಯನಾ ಅಂತ ನಾವು ತಿಳ್ಕೊಂಡ್ರೆ ಇಲ್ಲ. ಆದ್ರೆ ನಾವು ಸಾಧನೆ ಮಾಡಲಿಕ್ಕೆ ಶುರು ಮಾಡಬೇಕು. ಅದು ಬಹಳ ಮುಖ್ಯ. ಆ ಮನಸ್ಸು ಹಾಗೆ ಅಷ್ಟು ಚಂಚಲ. ಅದರಿಂದ ಈ ಹಠಮಾರಿ ಮನಸ್ಸು, ಅದರಿಂದ ಈ ಮನಸ್ಸನ್ನು ನಿಗ್ರಹಿಸುವುದು, ಗಾಳಿಯನ್ನಾದ್ರೂ ಅವನು ನಿಗ್ರಹಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಯಾಕಂದ್ರೆ ಅವನು ಸಂಮೋಹನಾಸ್ತ್ರವನ್ನ ತಿಳ್ಕೊಂಡಿದ್ದ. ಅಂದ್ರೆ ಎಲ್ಲಿ ಗಾಳಿ ಇದೆಯೋ ಆ ಗಾಳಿಯನ್ನ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ, ಈಗ ಕೌರವರು ಅವರು ವಿರಾಟನ ಅರಮನೆಯಲ್ಲಿ ಇದ್ದಾಗ, ಅಜ್ಞಾತವಾಸದಲ್ಲಿ ಇದ್ದಾಗ ಅವರಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಅವ್ರು ಬರ್ತಾರೆ, ಹೇ ಅಲ್ಲಿಗೆ ಅಂತ. ಆದ್ರೆ ಅವ್ರು ಬರುವ ಸಮಯದ ಅರ್ಜುನ ಏನ್ ಮಾಡ್ತಾನೆ, ಸಂಮೋಹನಾಸ್ತ್ರದಲ್ಲಿ ಅವರಿಗೆ ಮೂರ್ಛೆ ತರಿಸ್ಬಿಡ್ತಾನೆ. ಅದರಿಂದ ಅವನು ಹೇಳ್ತಾನೆ, ಅವನಿಗೆ ಆ ವಿದ್ಯೆ ಗೊತ್ತಿದೆ, ಗಾಳಿಯನ್ನು ನಿಗ್ರಹಿಸುವ ವಿದ್ಯೆ. ಸೊ ಗಾಳಿಯನ್ನಾದ್ರೂ ನಿಗ್ರಹಿಸಬಹುದು, ಆದರೆ ಮನಸ್ಸನ್ನು ನಿಗ್ರಹಿಸುವುದು ಬಹಳ ಕಷ್ಟ ಅಂತ ಹೇಳ್ತಾನೆ. ಅರ್ಜುನನೇ ಹೇಳಬೇಕಾದ್ರೆ ನಮ್ಮಂಥವ್ರ ಪಾಡೇನು ಅಲ್ವಾ? ಅದಕ್ಕೆ ಭಗವಂತ ಹೇಳ್ತಾನೆ, ಏನು ಹೇಳ್ತಾನೆ ಇಲ್ಲಿ? ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಶ್ರೀಕೃಷ್ಣನು ಹೀಗೆ ಹೇಳಿದ, ಮಹಾಬಾಹುವು ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಪಾಸಿಬಿಲಿಟಿ ಇದೆ. ಭಗವಂತ ಹೇಳ್ತಾ ಇದ್ದಾನೆ, ಕರೆಕ್ಟ್, ನೀನು ಹೇಳಿದ ಸತ್ಯ, ನಾನು ಒಪ್ಕೊಳ್ತೇನೆ. ಏನು, ಮನಸ್ಸನ್ನು ನಿಗ್ರಹಿಸುವುದು ಬಹಳ ಕಷ್ಟ, ಚಂಚಲವಾದಂತಹ ಮನಸ್ಸು ಅದು. ಆದರೆ ಅದನ್ನು ನಾವು ಹೇಗೆ ನಿಗ್ರಹಿಸಬೇಕು ಅಂತ ಹೇಳ್ತಾನೆ ಅಂದ್ರೆ, ಯೋಗ್ಯವಾದ ವೈರಾಗ್ಯದಿಂದ. ವೈರಾಗ್ಯ ಅಂದ್ರೆ ಏನಿಲ್ಲಿ? ನಮ್ಮ ಪಂಚೇಂದ್ರಿಯಗಳ ಆಸೆಯ ವೈರಾಗ್ಯ. ಕರೆಕ್ಟ್. ಡಿಟ್ಯಾಚ್ಮೆಂಟ್ ಅಂತ ನಾವೇನ್ ಹೇಳ್ತೇವೆ, ಸಕಾಮ ಅಂದ್ರೆ, ಅಥವಾ ಈ ಇಂದ್ರಿಯ ತೃಪ್ತಿಯ ಬಯಕೆಯಿಂದ, ಫಲಾಪೇಕ್ಷಿತ ಕರ್ಮದಿಂದ ನಮಗೆ ಬಿಡುಗಡೆ. ನೀವು ಹೇಳ್ದಂಗೆ ಇಂದ್ರಿಯಗಳನ್ನು ನಿಗ್ರಹಿಸಬೇಕು, ಅಂದ್ರೆ ಇಂದ್ರಿಯ ತೃಪ್ತಿಯ ಬಯಕೆ, ಅದರಿಂದ ನಾವು ವೈರಾಗ್ಯ, ಅಲ್ಲಿಂದ ನಾವು ಯೋಗ್ಯವಾದ ವೈರಾಗ್ಯ, ಮತ್ತು ಅದನ್ನ ಮಾಡಲಿಕ್ಕೆ ಅಭ್ಯಾಸ ನಾವು ಮಾಡಬೇಕು. ಅದು ಎಲ್ಲಿಂದ ಸಾಧ್ಯ ಆಗುತ್ತೆ? ನಾವು ಯಾವಾಗ ಮನಸ್ಸನ್ನು ನಿಗ್ರಹಿಸ್ಲಿಕ್ಕೆ ಶುರು ಮಾಡ್ತೇವೋ ಅಲ್ಲಿಂದ ಇದೆಲ್ಲ ಸಾಧ್ಯ ಆಗುತ್ತೆ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಹಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇನ ಪ್ರಣಶ್ಯತಿ. ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೆಯೋ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುತ್ತಾನೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಹರೇ ಕೃಷ್ಣ. ಸೊ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಕೇಳ್ತಾನೆ, ಎಲ್ಲಿದ್ದಾನೆ ನಿನ್ ದೇವರು? ಇಲ್ಲಿದ್ದಾನ, ಅಲ್ಲಿದ್ದಾನ, ಎಲ್ಲ ಕಡೆ ಇದ್ದಾನೆ. ಹೌದು 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 ಅಂತಾನೆ. ಆ ರೀತಿಯಾದಂತಹ ದೃಢ ಮನಸ್ಸು ಬೇಕು. ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ಏನು, ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣ್ತಾನೋ ಮತ್ತು ನನ್ನಲ್ಲಿ ಎಲ್ಲವನ್ನ ಕಾಣ್ತಾನೆ. ಯಾಕೆಂದ್ರೆ ನಿಮಗೆ 11ನೇ ಅಧ್ಯಾಯಕ್ಕೆ ನಾವು ಹೋದಾಗ, ವಿಶ್ವರೂಪ ದರ್ಶನದಲ್ಲಿ ಹೋದಾಗ,
ಕಾಣಿಸುತ್ತೆ. ಯಾಕೆಂದ್ರೆ ಅವನ ಇಡೀ ವಿಶ್ವವೇ ಅವನ ಶರೀರ. ಒಂದೇ ಅಂಶದಲ್ಲಿ ನಾನು ಇಡೀ ವಿಶ್ವವನ್ನೇ ನಾನು ವ್ಯಾಪಿಸ್ಕೊಂಡಿದ್ದೇನೆ ಅಂತ ಅವನು ಹೇಳ್ತಾನೆ, ಅವ್ಯಕ್ತ ಪರಮಾತ್ಮನಾಗಿ. ಸೊ ಹಾಗಿರುವಾಗ ಎಲ್ಲವೂ ಅವನಲ್ಲೇ ಇರಬೇಕು ತಾನೆ. ಅವನಲ್ಲಿ ಇಲ್ದೇನೆ ಬೇರೆ ಕಡೆ ಇರ್ಲಿಕ್ಕೆ ಎಲ್ಲಾದ್ರೂ ಸಾಧ್ಯ ಇದೆಯಾ? ಅದರಿಂದ ಅವನು ಹೇಳ್ತಾನೆ ಎಲ್ಲವನ್ನೂ ಕಾಣುತ್ತಾನೆ, ನನ್ನಲ್ಲಿ ಎಲ್ಲವನ್ನ ಕಾಣುತ್ತಾನೆ ಇಲ್ಲಿ. ಅದು ಬಹಳ ಮುಖ್ಯ. ಅವನು ಯಾವಾಗಲೂ ನನ್ನನ್ನು ಯಾವಾಗಲೂ ಅವನು ಕಳೆದುಕೊಳ್ಳುವುದಿಲ್ಲ. ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದು. ಭಗವಂತನಿಗೂ ಇಷ್ಟ ಇಲ್ಲ ಅವನನ್ನು ಕಳೆದುಕೊಳ್ಳೋದಕ್ಕೆ. ನೋಡಿ ಭಗವಂತ ಎಷ್ಟು ಇದು ಅಂದ್ರೆ, ಯಾರು ಭಕ್ತಿಯನ್ನ ಮಾಡ್ತಾರೆ, ಅಹಂ ಭಕ್ತ ಪರಾಧೀನ ಅಂತ ಕೃಷ್ಣ ಹೇಳ್ತಾನೆ ಅಲ್ವಾ. ಅಹಂ ಭಕ್ತ, ನಾನು ಭಕ್ತರ ಅಧೀನ ಅನ್ನುವಂಥದ್ದನ್ನು ಅವನಿಲ್ಲಿ ಹೇಳ್ತಾನೆ. ಕೃಷ್ಣನಿಗೆ ಬೇಕಾಗಿದ್ದೇನು? ನಾವು 9ನೇ ಅಧ್ಯಾಯದಲ್ಲಿ ಹೋದಾಗ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ಥೋಯಂ ವ್ಯೋಮೇ ಭಕ್ತಿಯ ಪ್ರಯಚ್ಛತೆ. ನನಗೆ ಒಂದು ನೀರು, ಒಂದು ತುಳಸಿ ಎಲೆಯ ಹಾಕಿ, ಅಥವಾ ಒಂದು ಹಣ್ಣ, ಒಂದು ಹೂವು, ಏನನ್ನಾದ್ರೂ ನೀನು ಕೊಡು ಅಂತ ಹೇಳ್ತಾನೆ. ನಾನು ಅದರಿಂದ ತೃಪ್ತಿಯನ್ನು ಹೊಂತಾನೆ ಅವನು, ಭಕ್ತಿಯಿಂದ ನಾವು ಅವನಿಗೆ ಕೊಟ್ಟಾಗ. ಸಾರಿ ಪ್ರಭುಜಿ, ನೀವೇನೋ ಹೇಳ್ತಾ ಇದ್ರೆ? ಇಲ್ಲ, ಭಕ್ತಿ ಅಂತ ಹೇಳಲಿಕ್ಕೆ ಹೋಗಿದ್ದೆ. ಓಕೆ, ಧನ್ಯವಾದಗಳು. ಸೊ ಅವನು ಹೇಳ್ತಾನೆ, ಅದರಿಂದ ಅವನಿಗೆ ಭಕ್ತರನ್ನ ಕಳೆದುಕೊಳ್ಳುವ ಇಷ್ಟ ಇಲ್ಲ, ಕೃಷ್ಣನಿಗೆ ಇಷ್ಟ ಇಲ್ಲ. ಭಕ್ತಿಯನ್ನ ಮಾಡಬೇಕು, ಆವಾಗ ನಾವು ಕೃಷ್ಣನನ್ನ ಕಳೆದುಕೊಳ್ಳುವುದಿಲ್ಲ, ಅಥವಾ ಕೃಷ್ಣನೂ ನಮ್ಮನ್ನ ಕಳೆದುಕೊಳ್ಳುವುದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಯತಾತ್ಮನ ಯೋಗೋ ದುಷ್ಟ್ರಾಪ ಇತಿ ಮೇ ಮತಿಃ ಪಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತು ಮುಪಾಯತಃ. ಹರೇ ಕೃಷ್ಣ. ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿ ಇರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಗಳಲ್ಲಿ ಪ್ರಯತ್ನಿಸುವವರೋ ಅವರಿಗೆ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ. ಭಗವಂತ ಸಹಿತ ಒಪಿನಿಯನ್ ಕೊಡ್ಬೇಕು ನಮಗೆ, ಅವನ ಅಭಿಪ್ರಾಯ ಕೊಡ್ಬೇಕಾ? ಅವನು ಆರ್ಡರ್ ಮಾಡ್ತಾ ಇಲ್ಲ ನೀನು ಹೀಗೆ ಮಾಡು ಅಂತ. ಅವನು ಹೇಳ್ತಾ ಇದ್ದಾನೆ, ಇದು ನನ್ನ ಅಭಿಪ್ರಾಯ, ನಿಂಗೆ ಬೇಕಾದ್ರೆ ಮಾಡು, ಇಲ್ಲಾಂದ್ರೆ ಬಿಟ್ಟು ಬಿಡು ಅಂತ. ಹಾಗೆ ಅವನಿಗೆ ಅರ್ಜುನ ಕೊನೆಗೂ ಹೇಳ್ತಾನೆ, ಇಡೀ ಭಗವದ್ಗೀತೆ ಹೇಳಾದ್ಮೇಲೆ ಅರ್ಜುನಿಗೆ ಹೇಳ್ತಾನೆ, ಎಲ್ಲ ವಿಮರ್ಶೆ ಮಾಡು ನೀನು, ಆಮೇಲೆ ನೀನು ಡಿಸೈಡ್ ಮಾಡಿ ಈಗ ಯುದ್ಧ ಮಾಡ್ತೀಯಾ ಇಲ್ವಾ ಅಂತ. ಅಂದ್ರೆ ಭಗವಂತ ಹಾಗೆ, ಅವನು ಅಂದ್ರೆ ಎಲ್ಲರ ಜೀವಿಗಳ ಇದರಲ್ಲಿ ಅವನು ಬಹಳ ಏನೋ ಅವನು ಯಾವುದೇ ರೀತಿಯಾದಂತಹ ಭೇದ ಭಾವ ಮಾಡೋದಿಲ್ಲ ಅಂತ. ಅವನು ತಟಸ್ಥ. ಆದರೆ ಭಕ್ತರ ವಿಷಯದಲ್ಲಿ ಅವನ ಕಾಳಜಿ ಜಾಸ್ತಿ. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿ ಇರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಯಲ್ಲಿ ಪ್ರಯತ್ನಿಸ್ತಾರೆ, ಪ್ರಯತ್ನ ಮಾಡಬೇಕು ಯೋಗ್ಯವಾದ ರೀತಿಯಲ್ಲಿ. ಹೇಳ್ತೀನಿ, ಲಾಸ್ಟ್ 3.5 ವರ್ಷ ಆಯಿತು ನಾನು ಕೃಷ್ಣ ಪ್ರಜ್ಞೆಗೆ ಬಂದು. ಪ್ರತಿನಿತ್ಯ ಹರಿನಾಮ ಸ್ಮರಣೆ 16 ರೌಂಡ್ ಜಪ ಮಾಡ್ಲಿಕ್ಕೆ ಶುರುವಾಗಿ ಅಟ್ಲೀಸ್ಟ್ ಲಾಸ್ಟ್ 1.5 years ಆಯ್ತು. ಅಂದರೆ ಮಿಡ್ಲಲ್ಲಿ ಬ್ರೇಕ್ ಆಗತ್ತೆ, ಆದರೆ ಅದನ್ನು ಕವರ್ ಅಪ್ ಮಾಡ್ಕೋಬೇಕು. ನೆಕ್ಸ್ಟ್ ಡೇ ಆದರೂ ಕೂತ್ಕೊಂಡು ಅಂದರೆ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ಯಾವುದಾದ್ರೂ ಕಾರಣದಿಂದ ಅದನ್ನು ಪೂರ್ತಿ ಮಾಡ್ಕೊಳ್ಬೇಕು. ಸೊ ಹೆಜ್ಜೆ ಹೆಜ್ಜೆಗೂ ಅವನ ರಕ್ಷಣೆ ಇದೆ, ಹೆಜ್ಜೆ ಹೆಜ್ಜೆಗೂ ರಕ್ಷಣೆ ಇದೆ. ಈಗ ಇನ್ನೇನು ಆಗ್ತಾ ಇಲ್ಲ, ಏನು ಮಾಡೋದಪ್ಪ ಅಂತ ಸ್ವಲ್ಪ ಚಿಂತೆ ಮಾಡುವಂಥ ಅವಕಾಶ ಬಂದರೂ ಅದಕ್ಕೆ ಸೊಲ್ಯೂಷನ್ ಅವನು ರೆಡಿ ಇರುತ್ತೆ. ನೀವು ಯಾವುದಕ್ಕೂ ಚಿಂತೆ ಮಾಡೋದು ಬೇಡ. ಹರಿನಾಮ ಸ್ಮರಣೆಯನ್ನು ಜಸ್ಟ್ ಮಾಡಿ. ಪ್ರತಿನಿತ್ಯ ನೀವು ಎಷ್ಟು ಮ್ಯಾಕ್ಸಿಮಮ್ ರೌಂಡ್ ಆಗುತ್ತೋ ಅಷ್ಟು ಮಾಡ್ಬೋದು. ನಮಗೆ ಗುರುಗಳ ಆದೇಶ ಇದೆ 16 ರೌಂಡ್ ಮಾಡಬೇಕು ಅಂತ. ಸೊ ಗುರುಗಳ ಆದೇಶವನ್ನು ನಾವು ಪಾಲಿಸಲಿಕ್ಕೆ ಅಂದರೆ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹರೇ ಕೃಷ್ಣ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ಪ್ರಯತ್ನ ಮಾಡಬೇಕು. ಪ್ರಯತ್ನಿಸುವರು. ಪ್ರಯತ್ನ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ ಅಲ್ವಾ? ಹಾಗೆ ಭಕ್ತಿ ಮಾಡ್ಲಿಕ್ಕೂ ಒಂದು ಪ್ರಯತ್ನ ಬೇಕು. ಆಧ್ಯಾತ್ಮದಲ್ಲಿ ನಾವು ಮುಂದುವರಿಬೇಕಂದ್ರೂ ಪ್ರಯತ್ನ ಬೇಕು. ಆಧ್ಯಾತ್ಮದಲ್ಲಿ ಯಾಕೆ ನಾವು ಮುಂದುವರಿಬೇಕು? ದೇವರ ಸಾಕ್ಷಾತ್ಕಾರ ಆಗಿದೆ. ಭಗವಂತನ ಸಾಕ್ಷಾತ್ಕಾರ ಯಾಕೆ ಬೇಕು ನಮ್ಗೆ? ಪುನಃ ಬರ್ತ್ ದಟ್ ಲೈಫ್ ಸೈಕಲ್ ಇರಬಾರ್ದು. ಮತ್ತೆ ಮತ್ತೆ ಹುಟ್ಟಬಾರದು. ಈ ಐಹಿಕ ಪ್ರಪಂಚದಲ್ಲಿ ಹುಟ್ಟೋದು ಅದು ನಮ್ಮ ನಿಜವಾದ ಉದ್ದೇಶ ಅಲ್ಲ. ಮತ್ತೆ ಮತ್ತೆ ಹುಟ್ಟೋದು, ಮತ್ತೆ ಮತ್ತೆ ಸಾಯೋದು, ಪುನರಪಿ ಮರಣಂ ಪುನರಪಿ ಜನನಂ ಜಠರೇ ಶಯನಂ. ಸೊ ಅದು ಅಲ್ಲ ನಮ್ಮ ಉದ್ದೇಶ. ನಮ್ಮ ಉದ್ದೇಶ ಏನು? ನಾವು ಯಾರು, ನಮ್ಮ ಮೂಲ ಯಾವುದು,
ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತ ಹೇಳ್ತಾನೆ ಅವನು. ಎಲ್ಲಾ ಜೀವಿಗಳು ನನ್ನಿಂದ ಪ್ರತ್ಯೇಕಗೊಂಡ ವಿಭಿನ್ನಾಂಶಗಳು ಅನ್ನುವಂಥದ್ದನ್ನು ಅವನು ಹೇಳ್ತಾನೆ. ಸೊ ನಮ್ಮ ಉದ್ದೇಶ ಏನು? ಮತ್ತೆ ನಾವು ಅಲ್ಲಿಗೆ ವಾಪಸ್ ಹೋಗ್ಬೇಕು ಅನ್ನೋದೇ ಅದು ನಮ್ಮ ನಿಜವಾದ ಉದ್ದೇಶ. ನಾವು ಮತ್ತೆ ಮತ್ತೆ ಈ ಹುಟ್ಟು ಸಾವಿನ ಚಕ್ರದಲ್ಲಿ ಇರಬಾರದು ಅನ್ನುವಂಥ ಅದು ನಮ್ಮ ನಿಜವಾದ ಉದ್ದೇಶ. ಅದು ನಾವೆಲ್ಲವನ್ನ ಮರೆತು ಒಂದು ಕ್ಷಣಿಕ ಸುಖಕ್ಕಾಗಿ ನಾವು ಅದೇ ದೊಡ್ಡ ಅಚೀವ್ಮೆಂಟ್ ಅನ್ನೋ ಥರ ಬದುಕ್ತಾ ಇರ್ತೀವಿ. ಯಾರೋ ಒಬ್ಬ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ದುಡಿದು ಬಿಟ್ರೆ ಅವನಿಗೆ ಅದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ. ಅದೊಂದು ಕ್ಷಣಿಕ ಸುಖ. ಈಗ ಯಾವುದೋ ಒಂದು ಸುಕೃತ ಅವನಿಗೆ ಸಹಾಯ ಮಾಡ್ತಾ ಇರಬಹುದು, ಅಥವಾ ಯಾವುದಾದ್ರೂ ಒಂದು ದೇವತೆಯ ಆಶ್ರಯವನ್ನು ಅವನು ಪಡ್ಕೊಂಡು ಅಲ್ಲಿಂದ ಅವನಿಗೆ ಏನಾದರೂ ಅನುಗ್ರಹ ಭಗವಂತ ಕೊಡ್ತಾ ಇರಬಹುದು. ಆದರೆ ಅದು ಶಾಶ್ವತವಾದಂತಹದ್ದಲ್ಲ. ಅದು ಶಾಶ್ವತವಾದಂತಹ ನಮಗೆ ಸ್ವಾತಂತ್ರ್ಯ ಸುಖ ಬೇಕಂದ್ರೆ ಅದು ನಾವು ಮತ್ತೆ ಈ ಐಹಿಕ ಪ್ರಪಂಚದಲ್ಲಿ ಯಾಕೆಂದ್ರೆ ಈ ಐಹಿಕ ಪ್ರಪಂಚ ಅನ್ನುವಂಥದ್ದು ದುಃಖಾಲಯ ಅಶಾಶ್ವತ ಅಂತ ಅವನೇ ಹೇಳಿದ್ದಾನೆ. ಇಲ್ಲಿ ನಾವು ಆಟ ಆಡ್ತಾ ಇರ್ಬೋದು, ಆದರೆ ಇಲ್ಲಿಂದ ನಾವು ವಾಪಸ್ ಹೋಗ್ಬೇಕು. ನಮ್ಮ ಆಟ ಈ ಜನ್ಮದಲ್ಲಿ ನಮ್ಮ ಸಾವಿನ ಜೊತೆಗೆ ಅದು ಕೊನೆ ಆಗ್ಬೇಕು. ಅಂದ್ರೆ ಇಲ್ಲಿ ಒಂದು ಶರೀರವನ್ನು ತ್ಯಾಗ ಮಾಡಿದ ನಂತರ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿ ಆಧ್ಯಾತ್ಮಿಕ ಶರೀರವನ್ನು ಪಡೆಯಬೇಕು. ಅದು ನಮ್ಮ ನಿಜವಾದ ಉದ್ದೇಶ. ಅದರಲ್ಲಿಯೂ ಮನುಷ್ಯ ಜನ್ಮದಲ್ಲಿಯೂ ಅದು ಬಹಳ ಬಹಳ ಮುಖ್ಯವಾದಂತಹದ್ದು. ಅರ್ಜುನ ಉವಾಚ ಅಯಥಿ ಶ್ರದ್ಧಯೋಪೇತೋ ಯೋಗ ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಮ್ಗತಿಂ ಕೃಷ್ಣ ಗಚ್ಚತಿ. ಯೋಗದಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ವಿಫಲವಾದ ವ್ಯಕ್ತಿಯ ಗಮ್ಯಸ್ಥಾನ ಯಾವುದು? ಎಲ್ಲಿ ಯೋಗ ಅರ್ಧಮರ್ಧ ಮಾಡ್ತಾರೆ ಏನಾಗತ್ತೆ ಅಂತ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚಿನಾಂ ಶ್ರೀಮತಾಂ ಗೇಹೆ ಯೋಗೋ ಭ್ರಷ್ಟೋಭಿಜಾಯತೆ. ಹರೇ ಯೋಗ ಕೃಷ್ಣ. ಭ್ರಷ್ಟ ಯೋಗ ಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವವನು. ಹರೇ ಕೃಷ್ಣ. ಈಗ ಕೆಲವರು ಅಷ್ಟಾಂಗ ಯೋಗ ಈ ಯೋಗ ಪದ್ಧತಿಯನ್ನ ಮಾಡ್ಕೊಂಡು ಹೋಗುವಾಗ ಭಗವತ್ ಸಾಕ್ಷಾತ್ಕಾರ ಅವರಿಗೆ ಆಗೋದಿಲ್ಲ, ಶರೀರ ತ್ಯಾಗ ಮಾಡ್ಬೇಕಾಗತ್ತಪ್ಪ. ಆವಾಗ ಹೇಳ್ತಾನೆ ಅಂಥವ್ರು ಯೋಗ ಭ್ರಷ್ಟರು. ಆದ್ರೆ ಆ ಯೋಗ ಭ್ರಷ್ಟರಿಗೆ ಭಗವಂತನ ವಿಶೇಷ ಕರುಣೆ ಇರುತ್ತೆ, ಮತ್ತೆ ಹುಟ್ಟುತ್ತಾರೆ. ಯಾಕೆಂದ್ರೆ ಅವರು ಅದನ್ನು ಮುಂದುವರಿಸಿಕೊಂಡು ಭಗವಂತನ ಸಾಕ್ಷಾತ್ಕಾರವನ್ನ ಪಡೆಯಬಹುದು ಇನ್ನೊಂದು ಜನ್ಮದಲ್ಲಾದರೂ. ಅದರಿಂದ ಅವರನ್ನು ಎಲ್ಲಿ ಹುಟ್ಟಿಸ್ತಾನೆ? ಪುಣ್ಯ ಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿರ್ತಾರೆ, ಹೋಗ್ತಾರೆ. ಮೇಲೆ ಪಿತೃಗಳ ಲೋಕವೋ ಸ್ವರ್ಗ ಲೋಕಕ್ಕೋ ಎಲ್ಲೋ ಹೋಗಿ ಸಂತೋಷವಾಗಿದ್ದು ಮತ್ತೆ ಅವರು ಮೃತ್ಯು ಲೋಕಕ್ಕೆ ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಮತ್ತೆ ಬಂದ್ಬಿಟ್ಟು ಅವರು ಯಾವುದಾದ್ರೂ ಒಂದು ಧರ್ಮಾತ್ಮರು, ಧರ್ಮ ಅಂದ್ರೆ ಶಾಸ್ತ್ರದ ಪ್ರಕಾರ ಬದುಕೊಂಡು ಹೋಗ್ತಾ ಇರುವಂಥವ್ರು, ಸತ್ವಗುಣದಲ್ಲಿರುವಂಥವ್ರು, ಅಂಥವ್ರ ಮನೇಲಿ ಅಥವಾ ಶ್ರೀಮಂತರ ಕುಟುಂಬದಲ್ಲಿ ದಾನ ಧರ್ಮ ಜಾಸ್ತಿ ಮಾಡುವಂತಹ ಒಂದು ಅವಕಾಶ ಅವನಿಗೆ ಕೊಡಿಸ್ತಾನೆ ಭಗವಂತ. ಅಂತಹ ಒಂದು ಕುಟುಂಬದಲ್ಲಿ ಅವನನ್ನ ಹುಟ್ಟಿಸ್ತಾನೆ ಅನ್ನೋದನ್ನ ಇಲ್ಲಿ ಅವನೇ ಹೇಳ್ತಾ ಇದ್ದಾರೆ. ಅಥವಾ ಯೋಗಿನೋ ಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ಅನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಲಭತರವಾದುದು. ಇದು ಎಲ್ರಿಗೂ ಸಿಗುವಂತಹದ್ದಲ್ಲ. ಯಾವುದು? ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಎನಿಸುವಂತಹದ್ದು, ಅಥವಾ ಧರ್ಮಾತ್ಮರ ಮನೆಯಲ್ಲಿ ಅವನು ಭಗವಂತ ನಮ್ಗೆ ಹುಟ್ಟಿಸ್ತಾನೆ, ಅಥವಾ ಶ್ರೀಮಂತರ ಮನೆಯಲ್ಲಿ ಅವನು ಹುಟ್ಟಿಸ್ತಾನೆ. ಸೊ ಇಂತಹ ಒಂದು ಅವನು ನಮ್ಗೆ ಇಲ್ಲಿ ಕರ್ಕೊಂಡು ಬರ್ತಾರೆ. ಯಾಕೆಂದ್ರೆ ನಾವು ಅಂದ್ರೆ ಯೋಗದಲ್ಲಿ ವಿಫಲರಾಗಿರುವುದರಿಂದ ಮತ್ತೆ ಇಲ್ಲಿ ಹುಟ್ಟಿಸಿ ಕಂಟಿನ್ಯೂ ಮಾಡ್ಲಿಕ್ಕೆ ಅವನು ಅವಕಾಶ ಮಾಡಿಕೊಡ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡ್ಬೋದು. ಶ್ರೇಷ್ಠ ಯೋಗಿ ಯಾರು? ಯಾರು ಸದಾ ಭಗವಂತನಲ್ಲಿ ಮನಸ್ಸಿನಲ್ಲಿ ಇಡ್ತಾರ. ಈ ನಾರದರು ಹೇಗೆ ಉದಾಹರಣೆಗೆ ನಾವು ತೆಗೆದುಕೊಳ್ಬಹುದು, ಯಾವಾಗಲೂ ಹರಿನಾಮ ಸ್ಮರಣೆಯನ್ನ ನಿರಂತರವಾಗಿ ಮಾಡ್ತಾರೆ. ಆದ್ರಿಂದ ಈ ಯಾವುದೇ ಯೋಗವನ್ನು ನಡೆದರೂ ಕರ್ಮಯೋಗದ ಬಗ್ಗೆ ನಾವು ತಿಳ್ಕೊಂಡ್ವಿ, ಜ್ಞಾನಯೋಗದ ಬಗ್ಗೆ ತಿಳ್ಕೊಂಡ್ವಿ, ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಭಗವಂತನ ಭಕ್ತಿ ಯೋಗ, ಇದು ಯೋಗ ಲ್ಯಾಡರಲ್ಲಿ ನಾವು ಇದೆಲ್ಲ ಯೋಗವನ್ನ ಮಾಡಿದ್ರೂ ಸಹಿತ ಕೊನೆಯದಾಗಿ ಭಕ್ತಿ ಯೋಗಕ್ಕೆ ಬರಲೇಬೇಕಾಗತ್ತೆ. ನಾವು ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಬೇಕು ಅಂದ್ರೂ ಅವನಲ್ಲಿ ಭಕ್ತಿಯನ್ನ ಮಾಡಬೇಕು. ಈ ಭಕ್ತಿ ಯೋಗದಲ್ಲಿ
ಎಲ್ಲ ಇದೆ. ಈ ಭಕ್ತಿ ಯೋಗವನ್ನು ನಾವು ಹೇಗೆ ಅನುಸರಿಸುವಂಥದ್ದು ಅಂದರೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ನಾವು ಮೊದಲು ಶುರು ಮಾಡ್ಕೋಬೇಕು. ಎಲ್ಲ ನಾವು 4 ನಿಯಂತ್ರಕ ತತ್ವ ಏನಿದೆ ಅದನ್ನು ಖಂಡಿತವಾಗಿಯೂ ನಾವು ಬಿಟ್ಬಿಡಬೇಕು, ಕಂಟ್ರೋಲ್ ಮಾಡಬೇಕು ಅದನ್ನು. ಅದಾದಮೇಲೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ದೇವರಿಗೆ ನಮಸ್ಕಾರ, ಜಪ, ಹರಿನಾಮ ಸ್ಮರಣೆಯನ್ನು ಮಾಡುವಂಥ ಅದು ಒಂಥರ ಮೆಡಿಟೇಷನ್. ಅದು ಯೋಗದಲ್ಲಿ ನಾವು ನಾವು ಯಮ ನಿಯಮದ ಬಗ್ಗೆ ನಾವು ತಿಳ್ಕೊಂಡ್ಲಿಕ್ಕೆ ಹೋದಾಗ ಭಕ್ತಿ ಯೋಗದಲ್ಲಿಯೂ ಸಹಿತ ಅದನ್ನು ನಾವು ಮಾಡೇ ಮಾಡ್ತೇವೆ. ಮತ್ತೆ ಪ್ರತಿನಿತ್ಯ ಹರಿನಾಮ ಸ್ಮರಣೆಯನ್ನು ಮಾಡ್ತೇವೆ, ಭಗವಂತನಿಗೆ ನಮಸ್ಕಾರ ಮಾಡ್ತೇವೆ, ಭಗವಂತನಿಗೆ ವಿಶೇಷವಾದ ದಿನಗಳಲ್ಲಿ ಪೂಜೆ ಅಥವಾ ಮಂಗಳಾರತಿ ಆ ಥರ ಎಲ್ಲ ಮಾಡುವಂಥ, ಬೆಳಗ್ಗೆ ಬೇಗ ಏಳುವಂತಹದ್ದು, 7 ಗಂಟೆ 8 ಗಂಟೆ ತನಕ ಮಲಗೋದಲ್ಲ, 4:15ಗೆ ಎದ್ದು ಬಿಡಬೇಕು. 4:15ಗೆ ಎದ್ದು ಈ ಹರಿನಾಮ ಸ್ಮರಣೆಯನ್ನು ಮಾಡಬೇಕು, ಭಗವಂತನ ನಾಮಸ್ಮರಣೆಯನ್ನು ನಾವು ಮಾಡಬೇಕು. ಅದು ಭಕ್ತಿ ಯೋಗದಲ್ಲಿ ಆಗತ್ತೆ. ಇದೆಲ್ಲ ಯೋಗಗಳಲ್ಲಿ ನಾವೇನು ಹೇಳ್ತೀವಿ ಅದೆಲ್ಲ ಭಕ್ತಿ ಯೋಗದಲ್ಲಿಯೂ ಸಹಿತ ಆಗತ್ತೆ. ಅದರಿಂದ ಭಕ್ತಿ ಯೋಗವೇ ಅತ್ಯಂತ ಸುಲಭವಾಗಿ ಅನುಷ್ಠಾನ ಮಾಡುವಂತಹದ್ದು ಅನ್ನೋದನ್ನ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದನ್ನ ಆಮೇಲೆ ತಿಳ್ಕೊಳ್ಳೋಣ. ನಾವೇನು ನೆಕ್ಸ್ಟ್ ನಾಳೆಯಿಂದ ಭಕ್ತಿ ಯೋಗದ ಅಧ್ಯಾಯಗಳು ಸ್ಟಾರ್ಟ್ ಆಗುತ್ತೆ. ಯೋಗಿ ನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವವನೋ ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಭಗವಂತನ ಜೊತೆಗೆ ನೀವು ತಿಳ್ಕೊಳ್ಬಹುದು ಕೃಷ್ಣನ ಲೀಲೆಗಳಲ್ಲಿ ಹೇಗೆ ಅವನ ಗೋಪಬಾಲರೆಲ್ಲ ಅವನ ಜೊತೆ ಇರ್ತಾರೆ. ಅವರೆಲ್ಲ ಭಕ್ತರೇ, ಅವರೆಲ್ಲ ಭಕ್ತಿಯ ಕೊನೆಯ ಹಂತದಲ್ಲಿ ಇರುವಂಥವ್ರು ಎಲ್ಲರೂ. ಅವರು ಭಗವಂತನ ಜೊತೆಗೆ ಅವರ ಅವತಾರ ಆಗತ್ತೆ, ಲೀಲೆ ಮಾಡ್ತಾರೆ. ಅವರೆಲ್ಲ ಬರ್ತಾರೆ ಅವನ ಜೊತೆಗೆ ಲೀಲೆ ಮಾಡಲಿಕ್ಕೆ. ಅವನ ಹತ್ರ ಇರೋದು ಅಷ್ಟು ಸುಲಭ ಅಲ್ಲ. ಅವನ ಹತ್ರ ಆಗಿದ್ದಾರೆ ಅಂದರೆ ಅವರೆಲ್ಲ ಏನೋ ಅವನ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿರುವವರು. ಅದರಿಂದ ಅವನೇನು ಹೇಳ್ತಾ ಇದ್ದಾನೆ ಇಲ್ಲಿ, ಯಾರು ಸದಾ ನನ್ನಲ್ಲಿ ಇರುವನು, ತನ್ನಲ್ಲಿರುವ ನನ್ನನ್ನು ಕುರಿತು ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನು. ಯಾಕೆ? ಈಗ ನಮ್ಮಲ್ಲೆಲ್ಲ ಭಗವಂತ ಇದ್ದಾನೆ, ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದೇ ಇದ್ದಾನೆ. ಅವನ ಕುರಿತಾಗಿ ನಾವು ಚಿಂತನೆಯನ್ನು ಅವನು ಹೇಳ್ತಾನೆ ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸ್ತಾರೆ, ಅವನನ್ನು ಭಜಿಸ್ತಾರೋ, ಕೀರ್ತನೆ ಮಾಡುವಂಥದ್ದು, ಹರಿಕೀರ್ತನೆ ಮಾಡಿ. ಈ ಹರೇ ಕೃಷ್ಣ ನಾಮಸ್ಮರಣೆಯನ್ನು ಮಾಡ್ತಾ ಹರಿಕೀರ್ತನೆಯನ್ನು ಮಾಡ್ತೇವೆ. ನಾವು ಭಗವಂತನ ಕೀರ್ತನೆಯನ್ನು ಮಾಡ್ತೇವೆ. ಸೊ ಆ ರೀತಿಯಾಗಿ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು, ಯಾವಾಗಲೂ ಭಗವಂತನ ಜೊತೆಗೆ ಆತ್ಮೀಯನಾಗಿರ್ತಾನೆ, ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ಭಗವಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾನೆ. ಯೋಗ ಆಧ್ಯಾತ್ಮಿಕ ಅಭ್ಯಾಸ. ಈಗ ಶ್ರೀಮದ್ ಭಾಗವತಂನ 12ನೇ ಸ್ಕಂದದ 3ನೇ ಅಧ್ಯಾಯದ 52ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಕೃತೇ ಯಧ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜಥೋ ಮುಖೈ ದ್ವಾಪರೇ ಪರಿಚರ್ಯಾಯಾಂ ಕಲೌ ತದ್ಹರಿ ಕೀರ್ತನಂ. ಕೃತೇ ಯಧ್ಯಾಯತೆಯೋ ವಿಷ್ಣುಂ, ಕೃತಯುಗದಲ್ಲಿ ಸತ್ಯಯುಗದಲ್ಲಿ ವಿಷ್ಣುವಿನ ಧ್ಯಾನ ತಪಸ್ಸು ಮಾಡ್ತಾ ಇದ್ರು, ಅವನನ್ನು ಕುರಿತು ಧ್ಯಾನ ಮಾಡ್ತಾ ಇದ್ರು ನಿರಂತರವಾದ. ಯಾಕೆಂದ್ರೆ ಅಲ್ಲಿ ಆಯುಷ್ಯ 1,00,000 ವರ್ಷ ಇತ್ತು. 1,00,000 ವರ್ಷದಲ್ಲಿ ಎಷ್ಟೋ 1000 ವರ್ಷ ಅವರು ಧ್ಯಾನ ಮಾಡಬಹುದು, ಮಾಡ್ತಾ ಇದ್ರು. ಒಂಟಿ ಕಾಲಲ್ಲಿ ನಿಂತ ತಪಸ್ಸೆಲ್ಲ ಮಾಡ್ತಾ ಇದ್ರು. ಅದು ವಿಷ್ಣುವಿನ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ರು. ತ್ರೇತಾಯುಗದಲ್ಲಿ ತ್ರೇತಾಯಾಂ ಯಜತೋ ಮುಖೈ, ತ್ರೇತಾಯುಗದಲ್ಲಿ ಏನ್ ಮಾಡ್ತಾ ಇದ್ರು? ಯಜ್ಞ ಮಾಡ್ತಾ ಇದ್ರು. ಯಜ್ಞ ಇದು ನಿಜವಾದ ಯಜ್ಞ. ಈ ದಕ್ಷ ಪ್ರಜಾಪತಿ ಮಾಡಿರುವಂತಹ ಯಜ್ಞವನ್ನ ನೀವು ಥಿಂಕ್ ಮಾಡ್ಬೋದು. ಅಂತಹ ಯಜ್ಞ, ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ಅವನಿಗೆ ಅಹಂಕಾರ ಇತ್ತು. ಅಹಂಕಾರವನ್ನು ಇಳಿಸ್ಕೋಸ್ಕರ ಅವನ ಶಿವ ಅಂದ್ರೆ ಈ ದಾಕ್ಷಾಯಿಣಿ, ನೀವು ತಿಳ್ಕೊಬೋದು. ದಕ್ಷ ಯಜ್ಞ ಮಾಡುವಾಗ ಅವನ ತಲೆಯನ್ನ ಶಿವನೇ ಕಡಿದು ಬಿಡ್ತಾನೆ. ಅವನು ಕಡಿದು ಅದರ ನಂತರ ಅವನಿಗೆ ಮತ್ತೆ ಆಡಿನ ಟಗರಿನ ತಲೆಯನ್ನು ಇಟ್ಟು ಆ ಯಜ್ಞವನ್ನ ಪೂರ್ತಿ ಮಾಡಲಾಗುತ್ತೆ. ಯಾಕಂದ್ರೆ ಅಲ್ಲಿ ಅವನ ಅಹಂಕಾರ ನಾಶವಾಗತ್ತೆ. ಅಂತಹ ದುಬಾರಿ ಯಜ್ಞವನ್ನ ತ್ರೇತಾಯುಗದಲ್ಲಿ ಮಾಡ್ತಾ ಇದ್ರು ಭಗವಂತನ ಸಾಕ್ಷಾತ್ಕಾರಕ್ಕೆ. ಹವಿಸ್ಸನ್ನು ಅರ್ಪಿಸಿ ಯಜ್ಞದ ಅಧಿಪತಿಯಾದಂತಹ ವಿಷ್ಣು ಬಂದು ಅದನ್ನು ಸ್ವೀಕಾರ ಮಾಡಿದಾಗ ಆ ಯಜ್ಞದ ಪರಿಪೂರ್ಣತೆ ಆಗುತ್ತೆ. ಅದು ಯಜ್ಞ ಯಾರು ಮಾಡಿದಾರೋ
ಅವನಿಗೆ ಖಂಡಿತವಾಗಿಯೂ ಮೋಕ್ಷ ಸಿಗತ್ತೆ. ಅದೇ ದ್ವಾಪರಾಯುಗದಲ್ಲಿ ಮೂರ್ತಿ ಪೂಜೆ, ಈ ವಿಗ್ರಹಾರಾಧನೆ, ಅರ್ಚ ವಿಗ್ರಹ ಅಂತ ನಾವು ಕರೆಯುವಂತಹದ್ದು, ವಿಗ್ರಹಾರಾಧನೆಯನ್ನ ಮಾಡ್ತಾರೆ. ಅದೇ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಯನ್ನು ಕಲವು ತದ್ ಹರಿಕೀರ್ತನಂ, ಹರಿಯ ಕೀರ್ತನೆಯನ್ನ ಮಾಡಬೇಕು. ಈಸಬೇಕು ಇದ್ದು ಜಯಿಸಬೇಕು ಅಂದ್ರೆ ಈ ಐಹಿಕ ಬಂಧನವನ್ನ, ಸಾಗರವನ್ನ ದಾಟ ಹೋಗ್ಬೇಕಂದ್ರೆ ಹರಿಕೀರ್ತನೆಯನ್ನ ಮಾಡಬೇಕು, ನಾವು ಹರಿನಾಮ ಸ್ಮರಣೆಯನ್ನ ಮಾಡಬೇಕು, ಭಗವಂತನ ಪವಿತ್ರ ನಾಮಗಳನ್ನು ನಾವು ಜಪಿಸಬೇಕು. ಎಲ್ಲದೂ ಯೋಗಗಳನ್ನ ನಾವು ನೋಡಿದಾಗಲೂ ಅದು ಕಷ್ಟ. ಆದರೆ ಭಕ್ತಿ ಯೋಗದ ನಮಗೆ ಡೈರೆಕ್ಟ್, ಈಗ ಉದಾಹರಣೆಗೆ ನೋಡಿ, ನಾವು ಒಂದು 10-15 ಫ್ಲೋರ್ ಇರುವಂತಹ ಒಂದು ಬಿಲ್ಡಿಂಗ್ ಅನ್ನು ಹತ್ಕೊಂಡು ಹೋದ್ವಿ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಹೋಟೆಲಲ್ಲಿ ಹೋಗಿದ್ದೀವಿ, ಅಲ್ಲಿ ಲಿಫ್ಟ್ ಇಲ್ಲ, 15 ಫ್ಲೋರ್ ಹತ್ತಿದ್ದೀವಿ, 15 ಫ್ಲೋರ್ ಹತ್ತಿದ ಮೇಲೆ ಗೊತ್ತಾಗುತ್ತೆ ನಾವು ಕೀ ತಂದಿಲ್ಲ ಅಂತ. ಆವಾಗ ನಮ್ಮ ಅವಸ್ಥೆ ಏನಾಗಬೇಕು ಅಲ್ವಾ? ಈ ಬೇರೆ ಎಲ್ಲ ಪದ್ಧತಿಗಳಲ್ಲಿಯೂ, ಯೋಗ ಪದ್ಧತಿಗಳಲ್ಲಿಯೂ ಅದೇ ಆಗೋದು. ಅಷ್ಟಾಂಗ ಯೋಗದಲ್ಲಿಯೂ ಹಾಗೆ, ಅವನು ಕೊನೆ ಕ್ಷಣದಲ್ಲಿ ಅವನಿಗೆ ಭಗವತ್ ಸಾಕ್ಷಾತ್ಕಾರ ಆಗಿಲ್ಲ, ಅವನು ಏನಾದರೂ ಆಯ್ತು ಅವನಿಗೆ ಅಂದರೆ ಮತ್ತೆ ಅವನು ಭವಬಂಧನಕ್ಕೆ, ಭರತ ಮಹಾರಾಜ ಭಾವಭಕ್ತಿಯಲ್ಲಿದ್ದವನು, ಇನ್ನೇನು ಅವನಿಗೆ ಪ್ರೇಮ ಒಂದೇ ಹಂತ ಭಕ್ತಿಯಲ್ಲಿ, ಆ ಹಂತದಲ್ಲಿ ಅವನು ಆ ಜಿಂಕೆಯ ಮರಿಯ ಅಟ್ರಾಕ್ಷನ್ ಇಂದ ಅವನೇನು ಬಿದ್ದೋಗ್ಬಿಡ್ತಾನೆ, ಮತ್ತೆ ಜಿಂಕೆಯ ಶರೀರವನ್ನ ಪಡಿತಾನೆ. ಅದು ಮೋಕ್ಷ ಆಗಲ್ಲ. ಮತ್ತೆ ಅವನು ಜಡಭರತನಾಗಿ, ಆಮೇಲೆ ಮತ್ತೆ ಅವನು ಮನುಷ್ಯನಾಗಿ ಬಂದ ಮೇಲೆ ಅವನಿಗೆ ಭಗವತ್ ಸಾಕ್ಷಾತ್ಕಾರ ಆಗುವಂಥದ್ದು. ಆದರೆ ಭಕ್ತಿಯಲ್ಲಿ ಹಾಗಲ್ಲ. ಭಕ್ತಿ ಯಾವಾಗಲೂ ನಾವು ಎಷ್ಟೇ ಭಕ್ತಿ ಮಾಡಿದ್ರೂ ಅದು ನಶಿಸುವುದಿಲ್ಲ. ಮುಂದಿನ ಜನ್ಮದಲ್ಲಿ ನಮಗೆ ಇನ್ ಕೇಸ್ ನಾವು ಖಂಡಿತವಾಗಿಯೂ ಮನುಷ್ಯ ಜನ್ಮ ಅಂತೂ ಖಂಡಿತ ಪಡಿತೇವೆ, ಭಕ್ತಿ ಮಾಡೋದ್ರಿಂದ ಖಂಡಿತ ಪಡಿತೇವೆ. ಸೊ ಅದರಿಂದ ಭಕ್ತಿಯನ್ನ ಮಾಡೋದ್ರಿಂದ ಏನಂದ್ರೆ ಅಟ್ಲೀಸ್ಟ್ ಇನ್ನೊಂದು ಜನ್ಮದಲ್ಲಿ ಅದನ್ನು ಭಗವತ್ ಸಾಕ್ಷಾತ್ಕಾರನ ಪಡೆದು, ಯಾವುದೋ ಪ್ರಾಣಿನೋ ಪಕ್ಷಿನೋ ಅಥವಾ ಕ್ರಿಮಿ ಕೀಟನೋ ಏನೋ ಆಗಿ ಹುಟ್ಟುವುದಿಲ್ವಲ್ಲ. ಅದರಿಂದ ಮತ್ತೆ ನಮಗೆ ಭಕ್ತಿ ಮಾಡುವಂತಹ, ಇನ್ನೂ ಹೆಚ್ಚಿನ ಭಕ್ತಿ ಮಾಡುವಂತಹ ಅವಕಾಶವನ್ನು ಅವನು ಕೊಡ್ತಾನೆ ಭಗವಂತ. ಅದರಿಂದ ಭಕ್ತಿ ನಮಗೆ ಲಿಫ್ಟಲ್ಲಿ ಹೋದ ಹಾಗೆ. ಈ ಮಂತ್ರ ಅಂದ್ರೆ ಏನು ಅಂತ ಕೇಳಿದ್ರೆ, ಮನ್ ಮತ್ತೆ ತ್ರ ಅಂದ್ರೆ, ಮನ್ ಅಂದ್ರೆ ಮನಸ್ಸು, ತ್ರ ಅಂದ್ರೆ ಬಿಡುಗಡೆ. ಈ ಮನಸ್ಸನ್ನ ಐಹಿಕ ಈ ಫಲಾಪೇಕ್ಷಿತ ಕರ್ಮಗಳಿಂದ ಬಿಡುಗಡೆಗೊಳಿಸುವಂತಹದ್ದು ಮಂತ್ರ. ಹರೇ ಕೃಷ್ಣ ಜಪ, ಹರೇ ಕೃಷ್ಣ ಜಪ ಮಾಡೋದು ಹೇಗೆ ಅಂದ್ರೆ, ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ. ಇದನ್ನು ಒಬ್ಬರೇ ಕುಳಿತು ಹೇಳಿದರೆ ಅದು ಜಪ ಆಗತ್ತೆ. ಅದನ್ನ ಗುಂಪನ್ನಲ್ಲಿ ನಾವು ಹೇಳಿದಾಗ ಅದು ಸಂಕೀರ್ತನೆ ಆಗತ್ತೆ. ಅದೇ ಮಂತ್ರವನ್ನು ಎಲ್ಲರ ಭಕ್ತರ ಜೊತೆಗೆ ನಾವು ಸೇರಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಅದು ಸಂಕೀರ್ತನೆ ಆಗುತ್ತೆ. ಇದ್ರ ಬಗ್ಗೆ ಗ್ರಂಥಗಳ ಉಲ್ಲೇಖದ ಬಗ್ಗೆ ನಾವು ನೋಡುವಾಗ, ನಾರಾಯಣ ಸಂಹಿತದಲ್ಲಿ ಕಲಿಯುಗದಲ್ಲಿ ಜನರು ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸಬೇಕು ಅಂತ ಹೇಳಲಾಗಿದೆ. ಕಲಿ ಸಂತರಣ ಉಪನಿಷತ್ತುಗಳಲ್ಲಿ ಹೇಳಲಾಗಿದೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಇತಿ ಷೋಡಶಕೋ ನಾಮ್ನ ಕಲಿ ಕಲ್ಮಶನಾಶನ ನಾಥೋ ಪರತರನ್ಯಾಹು ಸರ್ವ ವೇದೇಶು ಎಲ್ಲಾ ವೇದಗಳಲ್ಲಿಯೂ ಹೇಳಿರುವಂತಹದ್ದೇನು, ವೇದಗಳ ಹಿಂದಿನ ಉದ್ದೇಶ ಏನು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು ಮತ್ತು ಕಲಿ ಸಂತರಣ ಉಪನಿಷತ್ತು. ಕಲಿಯುಗದ ಇದರಲ್ಲಿ, ಕಲಿಯುಗದಿಂದಲೂ ಸಹಿತ ನಾವು ಹೇಗೆ ಈ ಹರೇ ನಾಮವನ್ನು ನಾವು ಜಪಿಸಬೇಕು ಅನ್ನುವಂತಹದ್ದು. ಚೈತನ್ಯ ಚರಿತಾಮೃತದಲ್ಲಿ ಈ ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತಹದ್ದು ಏನಂದ್ರೆ, ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಬಿಡುಗಡೆಗೆ ಏಕೈಕ ಮಾರ್ಗವೆಂದರೆ ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸುವುದು. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಶಾಸ್ತ್ರದಲ್ಲಿ ಏನಾದರೂ ನಾವು 3 ಸಲ ಹೇಳಿದರೆ ಅದು ಪ್ರಮಾಣ ಅಲ್ವಾ? ಅದು ಪ್ರಮಾಣ. ಅದರಿಂದ ನಮಗೆ ಬೇರೆ ದಾರಿ ಇಲ್ಲ. ನೀವು ಬೇರೆ ಯಾವ್ದಾದ್ರು ದಾರಿ ಇದ್ರೆ ಹೇಳಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಹರೇ ಕೃಷ್ಣ ಯಾರಾದ್ರೂ ಹೇಳಬಹುದು. ನಾವು ಹೇಗೆ ಬಿಡುಗಡೆಯನ್ನ ಪಡೆಯಬಹುದು ಈ ಕಲಿಯುಗದ? ಅದರಿಂದ ಭಗವದ್ಗೀತೆಯ 1ನೇ ಅಧ್ಯಾಯದಲ್ಲಿ ಅವನು ಕೇಳ್ತಾನೆ, ಏನು ಅರ್ಜುನ, ನಿನಗೆ ಎಲ್ಲಿಂದ ಈ ಕಲ್ಮಶ ಬಂತು? ಸೊ ನಮ್ಮಲ್ಲಿ ಅಂತಹ ಕಲ್ಮಶಗಳೆಲ್ಲ ತುಂಬಿಕೊಂಡಿದೆ. ಅದು ಹೇಗೆ, ಅದೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಹೇಗೆ? ಅದು ಹೋಗ್ಬೇಕಂದ್ರೆ ಹರಿನಾಮ ಸ್ಮರಣೆಯೇ ಒಂದು, ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ ಅಂತ ಇಲ್ಲಿ ಹೇಳಲಾಗಿದೆ.
ಸೊ ಶ್ರೀಮದ್ ಭಾಗವತಂ 12ನೇ ಸ್ಕಂದದ 3ನೇ ಅಧ್ಯಾಯದ 51ನೆಯ ಶ್ಲೋಕದಲ್ಲಿ ದೋಷಗಳಿಂದ ತುಂಬಿ ಹೋದ ಕಡಲಿನಂತಿರುವ ಈ ಕಲಿಯುಗದಲ್ಲಿ ಒಂದು ವರವಿದೆ. ಅದೇನು? ಹರಿನಾಮ ಸ್ಮರಣೆಯನ್ನು ಮಾಡುವುದು. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ವ್ಯಕ್ತಿಯು ಮುಕ್ತಿಯನ್ನ ಪಡೀತಾನೆ. ಯಜ್ಞಾನಾಂ ಜಪಯಜ್ಞೋಸ್ಮಿ 10ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಯಜ್ಞಗಳಲ್ಲೇ ನಾನು ಜಪಯಜ್ಞ ಅನ್ನುವಂಥದ್ದನ್ನ ಹೇಳ್ತಾನೆ. ಸೊ ಚೈತನ್ಯ ಚರಿತಾಮೃತದಲ್ಲಿ ಅಂತ್ಯಲೀಲಾದಲ್ಲಿಯೂ ಸಹಿತ ಹೇಳ್ತಾರೆ, ಓ ನನ್ನ ಕರ್ತನೆ, ನಿಮ್ಮ ಪವಿತ್ರ ನಾಮವು ಮಾತ್ರ ಜೀವಳಿಗೆ ಎಲ್ಲಾ ಆಶೀರ್ವಾದವನ್ನು ನೀಡಬಲ್ಲದು. ಮತ್ತು ಹೀಗೆ ನೀವು ಕೃಷ್ಣ ಮತ್ತು ಗೋವಿಂದರಂತೆ ನೂರಾರು ಮತ್ತು ಲಕ್ಷಾಂತರ ಹೆಸರುಗಳನ್ನು ಹೊಂದಿದ್ದೀರಿ. ಈ ಅತೀಂದ್ರಿಯ ಹೆಸರುಗಳಲ್ಲಿ ನೀವು ನಿಮ್ಮ ಎಲ್ಲಾ ಅತೀಂದ್ರಿಯ ಶಕ್ತಿಗಳನ್ನ ಹೂಡಿಕೆ ಮಾಡಿದಿರಿ. ಭಗವಂತನ ಹೆಸರು ಬರೀ ಹೆಸರಲ್ಲ, ಅಲ್ಲಿಯೂ ಕೃಷ್ಣನಿದ್ದಾನೆ. ಅದರಿಂದ ಅವನ ನಾಮಕ್ಕೆ ನಾವು ಶರಣಾಗತರಾಗಬೇಕು ಅನ್ನೋದನ್ನ ನಮ್ಮ ನಾಮದೇಶ್ವರ ಪ್ರಭುಜಿಯವರು ಯಾವಾಗಲೂ ಹೇಳ್ತಾರೆ. ಹರಿನಾಮಕ್ಕೆ ನಾವು ಫಸ್ಟ್ ಶರಣಾಗಬೇಕು. ಅದರಿಂದ ಹರಿನಾಮ ಸ್ಮರಣೆಯನ್ನು ನಾವು ಮಾಡಬೇಕು. ಅತೀಂದ್ರಿಯ ಹೆಸರುಗಳಲ್ಲಿ ನೀವು ನಿಮ್ಮ ಎಲ್ಲಾ ಅತೀಂದ್ರಿಯ ಶಕ್ತಿಗಳನ್ನು, ಈ ಹೆಸರುಗಳಲ್ಲಿ ರಾಮ, ಕೃಷ್ಣ, ಗೋವಿಂದ, ಮುರಾರಿ, ಬೇರೆ ಬೇರೆ ಹೆಸರು, ಭಗವಂತನ ಏನೇನು ಹೆಸರುಗಳಿದೆ ಅದರಲ್ಲಿ ಎಲ್ಲ ಅವನ ಅತೀಂದ್ರಿಯ ಶಕ್ತಿಯನ್ನ ಇಟ್ಟಿದ್ದಾನೆ ಹೆಸರುಗಳಲ್ಲಿ. ಆ ನಾಮಗಳನ್ನು ಪಠಿಸಲು ಕಠಿಣ ಮತ್ತು ವೇಗದ ನಿಯಮಗಳಿಲ್ಲ. ಓ ನನ್ನ ಕರ್ತನೆ, ದಯೆಯಿಂದ ನಿನ್ನ ಪವಿತ್ರ ನಾಮಗಳನ್ನು ಸುಲಭವಾಗಿ ನಿನ್ನನ್ನು ಸಮೀಪಿಸಲು ನೀನು ನಮಗೆ ಅನುವು ಮಾಡಿಕೊಡುತ್ತೆ. ಆದರೆ ನಾನು ತುಂಬಾ ದುರದೃಷ್ಟವಶಾತ್, ನನಗೆ ಅದರ ಬಗ್ಗೆ ಯಾವುದೇ ಆಕರ್ಷಣೆ ಇಲ್ಲ. ನೋಡಿ, ನಮ್ಮ ಕಲಿಯುಗದಲ್ಲಿ ನಾವು ಎಷ್ಟು ಭ್ರಮೆಯ ಪ್ರಭಾವದಲ್ಲಿ ಇರ್ತೇವೆ ಅಂದ್ರೆ ನಮಗೆ ಅದ್ರ ಬಗ್ಗೆ ಆಕರ್ಷಣೆಯೇ ಇಲ್ಲ. ಮಾಡ್ಬೇಕನ್ನೋದೇ ತೋರೋದಿಲ್ಲ ನಮಗೆ ಅನ್ನುವಂಥದ್ದು. ಇದನ್ನ ಹೇಗೆ ಜಪ ಮಾಡಬೇಕು? ಮೊದಲು ಪಂಚತತ್ವ ಮಂತ್ರ ಹೇಳ್ಬೇಕು ನಾವು, ಹರೇ ಕೃಷ್ಣ ಮಹಾಮಂತ್ರವನ್ನು. ಯಾಕಂದ್ರೆ ನಾವು ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳು, ಅದ್ವೈತ, ಗದಾಧರ, ಶ್ರೀವಾಸ ಅವರು 3 ಜನ ಈ ಪಂಚತತ್ವಗಳು ಅಂತ ನಾವು ಕರೀತೇವೆ. ಸೊ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ನಾವು ಆಮೇಲೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವಂತಹದ್ದು. ಆ ಪಂಚತತ್ವ ಮಂತ್ರ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವರಿಂದ ಆ ರೀತಿಯಾಗಿ ಹೇಳಿ ಆಮೇಲೆ ಚಾಂಟ್ ಮಾಡುವಂಥದ್ದು. ಹೇಗೆ ಚಾಂಟ್ ಮಾಡಬೇಕು? ಈ ರೀತಿಯಾಗಿ ಕುಳಿತುಕೊಂಡು ಚಾಂಟ್ ಮಾಡಬೇಕು. ಚಾಂಟ್ ಮಾಡುವಾಗ ಅಂದ್ರೆ ಬೆಳಗ್ಗೆ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಅದನ್ನು ಜಪ ಮಾಡಬೇಕು ಯಾವಾಗಲೂ ಅನ್ನುವಂಥದ್ದು. ಇದಕ್ಕೆ ಹೇಳಿರುವಂತಹದ್ದಂದ್ರೆ ಸ್ನಾನ ಮಾಡಿ ಜಪ ಮಾಡ್ಬೇಕಂತಿಲ್ಲ. ಹರಿನಾಮ ಸ್ಮರಣೆಯನ್ನ ನೀವು ಸ್ನಾನ ಮಾಡದೇನೂ ಮಾಡಬಹುದು. ಎಣಿಕೆ ಇಟ್ಕೊಂಡು ಯಾವಾಗಲೂ ಕೌಂಟ್ ಇಟ್ಕೊಂಡೇ ಮಾಡಬೇಕು. ಸುಮ್ಮನೆ ನೀವು ಹೇಳ್ಬಹುದು ಯಾವಾಗಲೂ, ಖಾಲಿ ಇರುವಾಗ ಅಥವಾ ಡ್ರೈವ್ ಮಾಡುವಾಗ, ವಾಕ್ ಮಾಡುವಾಗ ಎಲ್ಲ ಹರಿನಾಮ ಸ್ಮರಣೆಯನ್ನ ಮಾಡ್ತಾನೆ ಇರ್ಬೋದು. ಆದರೆ ಕಟ್ಟುನಿಟ್ಟಾಗಿ ಡಿಸಿಪ್ಲಿನ್ ಆಗಿ ನೀವು ಏನು ರೌಂಡ್ಸ್ ಅದು ಮಾಡ್ತೀರಾ, ಅದು ಮಾಡಲೇ ಪ್ರತಿನಿತ್ಯ ನಾನು ಇಷ್ಟು ರೌಂಡ್ ಮಾಡೇ ಮಾಡ್ತೇನೆ, 1 ರೌಂಡ್ ಮಾಡ್ತೇನೆ, 2 ರೌಂಡ್ ಮಾಡೇ ಮಾಡ್ತೇನೆ ಅಂತ ಇದ್ದಾಗ ಅದನ್ನ ಕೌಂಟ್ ಇಟ್ಕೊಂಡು ಮಾಡಬೇಕು. ಆದರೆ ಇಲ್ಲಿ ಹರೇ ಕೃಷ್ಣ 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 ಹರೇ ಹರೇ ಅಷ್ಟೇ ಹೇಳಬಾರ್ದು, ಪೂರ್ತಿ ಮಂತ್ರ ಹೇಳಬೇಕು, ಅರ್ಧ ಹೇಳಬಾರ್ದು ಅಂತ ಹೇಳಲಾಗಿದೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಪೂರ್ತಿ ಮಂತ್ರ ಹೇಳಬೇಕು. ಜಪಮಾಲೆಯಲ್ಲಿ ಕೃಷ್ಣಮಣಿ ಈ ಸೆಂಟರ್ ಮಣಿ, ಅದರ ಮೇಲೆ ಜಪ ಮಾಡೋದಿಲ್ಲ. ಅಲ್ಲಿ ಅದನ್ನು ಇಟ್ಕೊಂಡು ನಾವು ಇದನ್ನ ಹೇಳ್ಬೋದು. ಯಾವುದು? ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವರಿಂದ, ಅದು ಪಂಚತತ್ವ ಮಂತ್ರ. ಅದನ್ನ ಹೇಳಿ ನಾವು ಈ ರೀತಿಯಾಗಿ ಜಪ ಮಾಡ್ತಾ ಹೋಗ್ಬೇಕು. ನಮ್ಮ ಕಡೆ ಹೇಳ್ಕೊಳ್ತಾ ಹೋಗುವಂಥದ್ದು. TV ನೋಡೋದು, ಪೇಪರ್ ಓದೋದು ಎಲ್ಲ ಮಾಡ್ಲಿಕ್ಕಿಲ್ಲ. ಮೊಬೈಲ್ ನೋಡುವುದು, ಈ ರೀತಿಯಾಗಿ ಮಾಡೋದ್ರಿಂದ ಅದು ನಮ್ಮ ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯನ್ನು ಕೊಡುತ್ತೆ. ಯಾವುದೇ ಈ ರೀತಿಯಾದ ದುಶ್ಚಟಗಳಿಂದ ನಮ್ಮನ್ನ ಹೊರಗೆ ತರುತ್ತೆ. ಮಾನಸಿಕ ಒತ್ತಡದಿಂದ ಫ್ರೀ ಮಾಡುತ್ತೆ. ಮನಸ್ಸು ಫ್ರೀ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಟೆನ್ಷನ್ ಇರೋದಿಲ್ಲ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ, ನಿಜವಾದ ಸಂತೋಷ ನಮಗೆ ಇದರಿಂದ ಸಿಗುತ್ತೆ. ಜ್ಞಾನ ಬರುತ್ತೆ. ಹರೇ ಕೃಷ್ಣ ಜಪ ಮಾಡಿದವರು ಕೆಲವರು ಹೇಳ್ತಾರೆ, ಜಾರ್ಜ್ ಹ್ಯಾರಿಸನ್, ಒನ್ ಆಫ್ ದಿ ಪ್ರಭುಪಾದರ US ಅಲ್ಲಿ ಸಿಕ್ಕಿರುವಂಥ ಈ ಜಾರ್ಜ್, ನಿಮ್ಗೆ ಗೊತ್ತಿರ್ಬೋದು, ಇವನು ಒಳ್ಳೆ ಮ್ಯೂಸಿಷಿಯನ್. ಸೊ ಅವರೆಲ್ಲ ಸೇರಿ ಪ್ರಭುಪಾದರಿಗೆ ಪ್ರಪಂಚದಾದ್ಯಂತ ಸಹಾಯ ಮಾಡ್ತಾರೆ. ಕೃಷ್ಣನ ದೇವಸ್ಥಾನವನ್ನ, ರಾಧಾಕೃಷ್ಣ ರಾಧಾ ಗೋವಿಂದ ದೇವಸ್ಥಾನವನ್ನ ಸ್ಥಾಪನೆ ಮಾಡಲಿಕ್ಕೆ. ಸೊ ಭಕ್ತರಾಗಿ ಅವ್ರು ಹೇಳ್ತಾರೆ, ದೇವರ ಸಾಕ್ಷಾತ್ಕಾರವನ್ನು ಹೊಂದಿರುವ ಪ್ರಕ್ರಿಯೆ ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಂತಹದ್ದು. ಇಲ್ಲೊಬ್ರು ಹೇಳ್ತಾರೆ, ಜೀನ್ ಕ್ಲೌಡ್ ಹೆಲ್ಚಿ, ನಾನು ಹರೇ ಕೃಷ್ಣ ಎಂದು ಜಪಿಸಲು ಪ್ರಾರಂಭಿಸಿದಾಗ ಎಲ್ಲವೂ ನನಗೆ ಆಗಲು ಪ್ರಾರಂಭಿಸಿತು. ಅದು ಅಷ್ಟು ಪವರ್ಫುಲ್ ಮಂತ್ರ ಕೆಲಸ ಮಾಡುತ್ತೆ. ಹರೇ ಕೃಷ್ಣ ಎಂದು ಜಪಿಸುವುದು ನನ್ನ ಜೀವನ. ಇವರು ಅಂಬರೀಷ್ ಫೋರ್ಡ್ ಕಂಪನಿಯ ಓನರ್. ಅವರು ಅವರು ಅಂಬರೀಷ್ ಮಹಾರಾಜ ಅಂತ ಅವರು
ಅಂದ್ರೆ ಹಿಂದೂ ಇದಕ್ಕೆ ಸನಾತನ ಧರ್ಮಕ್ಕೆ ಬದಲಾಯಿಸಿಕೊಂಡು ಅವರು ಈ ರೀತಿಯಾಗಿ ಈಗ ಮಾಯಾಪುರದಲ್ಲಿ ಅವರ ಎಷ್ಟೋ ದುಡ್ಡನ್ನ ಅಲ್ಲಿ ಕೊಟ್ಟವರು ಮಾಯಾಪುರದಲ್ಲಿ ಒಂದು ವೇದಿಕ್ ಪ್ಲಾನೆಟೋರಿಯಂ ನಿರ್ಮಾಣ ಆಗ್ತಾ ಇದೆ. ಈ ಆಧ್ಯಾತ್ಮಿಕ ಜಗತ್ತನ್ನು ತೋರಿಸುವಂತಹ ಒಂದು ವ್ಯವಸ್ಥೆ ರೆಡಿ ಮಾಡ್ತಾ ಇದ್ದಾರೆ, ಅಲ್ಲಿ ಈಗ ರೆಡಿ ಆಗ್ತಾ ಇದೆ. ಸೊ ಹರೇ ಕೃಷ್ಣ ಎಂದು ಜಪಿಸುವುದು ನನ್ನ ಜೀವನದಲ್ಲಿ ಭಾರಿ ಪ್ರಭಾವ ಬೀರಿದೆ ಅಂತ ಅವರು ಹೇಳ್ತಾರೆ. ಈ ಫೋರ್ಡ್ ಕಂಪನಿ ಗೊತ್ತಿದೆಯಲ್ಲ, ಕಾರು, ಅದರ ಕಂಪನಿಯ ಮಾಲೀಕರು ಇವರು, ಅಲ್ಬರ್ಟ್ ಬ್ರಷ್ಫೋರ್ಡ್. ಇವರು ND ದೇಸಾಯಿ ಅಂತ ನೀವು ಇವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬಹುದು ಗೂಗಲಲ್ಲಿ. ಹಲವು ವರ್ಷಗಳಿಂದ ಹರೇ ಕೃಷ್ಣ ಎಂದು ಜಪಿಸಿದೆ ಮತ್ತು ನಾನು ಎಂದಿಗೂ ಹೆಚ್ಚು ಆಹ್ಲಾದಕರವನ್ನು ಕೊಂಡಿದ್ವಿ. ಬೇರೆ ಎಲ್ಲೂ ಇದರಲ್ಲಿ ಸಿಗುವಂತಹ ಸಂತೋಷ ಅವರಿಗೆ ಎಲ್ಲೂ ಸಿಗ್ತಾ ಇಲ್ಲ. ಮಫತ್ಲಾಲ್, ಋಷಿಕೇಶ್ ಮಫತ್ಲಾಲ್ ಸಹಿತ ಹೇಳ್ತಾರೆ. ಇವರೆಲ್ಲ ನೋಡಿ ಈ ರೀತಿಯಾಗಿ ವೋಗ್ ಮ್ಯಾಗಝಿನಲ್ಲಿ ಬರುವಂತಹ ಮಾಡೆಲ್ಗಳು ಫ್ರಂಟ್ ಕವರ್ ಪೇಜಲ್ಲಿ. ಆಮೇಲೆ ಅವರೆಲ್ಲ ಹೀಗೆ ಕನ್ವರ್ಟ್ ಆಗಿ ಅವರು ಹೇಳ್ತಾರೆ, ನನಗೆ ಸಹಾಯ ಜಪ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಲು ನನಗೆ ಸಹಾಯ ಮಾಡಿತು. ಹರೇ ಕೃಷ್ಣ ಎಂದು ಜಪಿಸಲು ಪ್ರಾರಂಭಿಸುವ ಮೂಲಕ ನನಗೆ ಅಪಾರ ಸಂತೋಷವಾಗಿದೆ. ಇವರು ಮಾಡೆಲ್ ಬ್ರೂಸ್ ಕ್ಲಿನ್ಬರ್ಗ್, ಆರ್ಮಿ ಆಫೀಸರ್, ಅವರು ಸಹಿತ ಹೇಳ್ತಾರೆ ತುಂಬಾ ಜನರಿಗೆ ಸಹಾಯ ಮಾಡಿದೆ ಈ ಮಂತ್ರ. ಮಹಾಮಂತ್ರ ಒತ್ತಡ, ಖಿನ್ನತೆ, ಅಜ್ಞಾನ ಎಲ್ಲವನ್ನ ನಾಶ ಮಾಡುತ್ತೆ. ದೇವರು ಹೇಳ್ತಾರೆ, ನನ್ನ ಮನಸ್ಸು ತೆರವುಗೊಳ್ಳುತ್ತದೆ ಮತ್ತು ನನ್ನನ್ನು ಮತ್ತೆ ಗಮನಕ್ಕೆ ತರುತ್ತದೆ. ಈಗ ನಿಮಗೆ ಅಟೆನ್ಷನ್ ಬೇಕು ಯಾವುದಾದ್ರೂ ಕೆಲಸ ಮಾಡುವಾಗ, ಜಪ ಮಾಡಿ, ಹರೇ ಕೃಷ್ಣ ಮಾಡಿ, ಎಲ್ಲ ಭಗವಂತನಿಗೆ ಅದನ್ನು ಇಡಬಹುದು. ಈಗ ನಮಗೆ ಏನಾದರೂ ತೊಂದರೆಗಳಿದ್ದಾಗ ಇಮಿಡಿಯೇಟ್ ಆಗಿ ಕೂತು ಜಪ ಮಾಡಬೇಕು. ಜಪ ಮಾಡೋದ್ರಿಂದ ಏನಾಗುತ್ತೆ, ಕೃಷ್ಣ ಅದನ್ನು ಪರಿಹಾರ ಮಾಡ್ತಾನೆ. ವೆನ್ ಐ ಆಮ್ ನರ್ವಸ್ ಐ ಫೈಂಡ್ ಚಾಂಟಿಂಗ್ ವೆರಿ ಕಾಮಿಂಗ್. ಐ ಡೋಂಟ್ ಗೆಟ್ ಶೇಕನ್ ಅಪ್ ಆಟ್ ಲಿಟ್ಲ್ ಥಿಂಗ್. ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾನು ಭ್ರಮೆಗುಂಟಾಗೋದಿಲ್ಲ. ಇವರು ಹೇಳ್ತಾರೆ, ನಾನು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತೇನೆ ಅಂತ, ರಮೇಶ್ ಲಾಲ್. ಸೊ ನಾವೆಲ್ಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಸಂತೋಷವಾಗಿ ಇರೋಣ ಅನ್ನುವಂಥದ್ದು. ನಾಳೆಯಿಂದ ಭಕ್ತಿಯೋಗ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ದಯವಿಟ್ಟು ಅಟೆಂಡೆನ್ಸ್ ಎಲ್ಲ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಓಕೆ, ಮಾತಾಜಿ ಹಾಕಿದ್ದಾರೆ. ಸೊ ಈಗೇನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಒಂದು 5 ನಿಮಿಷ ಲೇಟ್ ಆಗಿದೆ, ಕ್ಷಮೆ ಇರಲಿ. ಏನಾದರೂ ಇದ್ರೆ ಕೇಳಿ, ಇಲ್ಲಾಂದ್ರೆ ನಾವು ಹರೇ ಕೃಷ್ಣ ಅಂತ ಜಪ ಮಾಡೋಣ. ಪ್ರಭುಜಿ ಒಂದು ಕ್ವಶನ್ ಇದೆ. ಹಾ, ಕೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ, ನಾವು ಚಾಂಟಿಂಗ್ ಮಾಡ್ತೇವೆ, ಆದ್ರೆ ಬೆಳಿಗ್ಗೆ ಸಮಯದಲ್ಲಿ ಅಥವಾ ದೇವರ ಪೂಜೆ ಮಾಡುವಾಗ ನಾವು ಮಾಡ್ತೇವೆ, ಮತ್ತೆ ಸಾಯಂಕಾಲ ಸಹ ಮಾಡ್ತೇವೆ. ಮಧ್ಯದಲ್ಲಿ ಅಂದ್ರೆ ನಾವು ಏನಾದ್ರೂ ಕೆಲಸ ಮಾಡ್ತಿದ್ದೇವೆ, ಡ್ರೈವಿಂಗ್ ಮಾಡ್ತಿದ್ದೇವೆ ಅಥವಾ ತೋಟದಲ್ಲಿ ಕೆಲಸ ಮಾಡ್ತಿದ್ದೇವೆ, ಆಟೋಮೆಟಿಕ್ ನಮ್ಮ ಮನಸ್ಸಿನಲ್ಲಿ ಆ ಹರಿನಾಮ ಬರ್ಲಿಕ್ಕೆ ಏನ್ ಮಾಡ್ಬೇಕು, ಹೇಗೆ ಸಾಧ್ಯ? ಭಕ್ತರ ಸಂಘ, ಸಾಧು ಸಂಘ, ನೀವು ಸ್ವಲ್ಪ ಜಾಸ್ತಿ ಆ ಸಂಘದಲ್ಲಿ ಇದ್ದಾಗ ಮಾಡಿದಾಗ ನೀವು ಆಟೋಮ್ಯಾಟಿಕಲಿ ಹರಿನಾಮ ಸ್ಮರಣೆ ಬರುತ್ತೆ. ಅಂದ್ರೆ ಮನಸ್ಸು ಬೇರೆ ಕಡೆ ಹೋಗ್ಲಿಕ್ಕೆ ಶುರುವಾಗತ್ತೋ ಅವಾಗ ನಾವು ಚಾಂಟಿಂಗ್ ಮಾಡಬೇಕು. ಪ್ರಭುಜಿ ಭಕ್ತರ ಸಂಘ, ಪ್ರಭುಜಿ ಭಕ್ತರ ಸಂಘ ಇಲ್ಲಿ ಎಲ್ಲ ಬಹಳ ವಿರಳ. ಯಾಕಂದ್ರೆ ನಾವೊಂದು ವಿಲೇಜ್ ಅಲ್ಲಿ ಇರುವುದು. ಆ ವಿಲೇಜ್ ಅಲ್ಲಿ ಯಾರು ಇಲ್ಲ, ಎಲ್ಲರೂ ಬೇರೆ ಬೇರೆ ಅವರ ದೇವರ. ಪ್ರಭುಜಿ ನೀವು? ನಾನು ಯಾವ ವಿಲೇಜ್? ಉಡುಪಿ ಡಿಸ್ಟ್ರಿಕ್ಟ್ ನಲ್ಲಿ ಬಾರ್ಕೂರ್ ಹತ್ತಿರ ಎಟ್ಟಾಡಿ ವಿಲೇಜ್ ನಲ್ಲಿ ಇರೋದು. ನಾನು ಮೊದಲು ಬಾಂಬೆಯಲ್ಲಿ ಇದ್ದಿದ್ದೇನೆ, ಬ್ಯಾಂಕ್ ಆಫೀಸರ್, ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೇನೆ. ನಾನು ಕೆಲವೆಲ್ಲ ನೀವು ಈಗ ಮೆನ್ಷನ್ ಮಾಡಿದ್ರಿ, ಮಾಯಾಪುರದಲ್ಲಿ ಅವರ ಆಡಿಟೋರಿಯಂ ಕಟ್ಟುವುದು, ಮತ್ತೆ ಪ್ರಭು ಇವರು ಫೋರ್ಡ್ ಓನರ್ ನ ನಾವು ಹತ್ತಿರದಲ್ಲಿ ನಾವು ಭೇಟಿ ಆಗಿದ್ದೇವೆ ಫಂಕ್ಷನ್ ಅಲ್ಲೆಲ್ಲ. ಮತ್ತೆ ಬಾಂಬೆಯಲ್ಲಿ ಸಹ ನಾನು ಇದ್ದೇನೆ, ಇಸ್ಕಾನ್ ಅಲ್ಲಿ ಇದ್ದಿದ್ದೇನೆ. ಮತ್ತೆ ಬ್ಯಾಂಗ್ಳೂರ್ ಇಸ್ಕಾನ್ ಅಲ್ಲಿಯೂ ನಾನು ಸ್ವಲ್ಪ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೇನೆ. ಹಾಗೆಲ್ಲ ಕುಳಾಯಿ ಹತ್ರ ಹೋಗಿ ಬನ್ನಿ ಒಂದ್ಸಲ. ಎಲ್ಲಿಗೆ? ಕುಳಾಯಿ ಮಂಗಳೂರು. ಹಾ, ಅಲ್ಲಿ ನನಗೆ ಇನ್ನು ಭೇಟಿ ಮಾಡ್ಲಿಲ್ಲ, ಹೋಗ್ಲಿಲ್ಲ ಅಲ್ಲಿ. ಅಲ್ಲಿ ಪ್ರಭುಜಿಯವರನ್ನ ಭೇಟಿ ಮಾಡಿ, ನೀವು ಹೋಗುವಾಗ ಹೇಳಿ, ನಾನು ಬೇಕಾದ್ರೆ ಅವರಿಗೆ ಫೋನ್ ಮಾಡಿ ಹೇಳ್ತೇನೆ. ಆಯ್ತು. ಆದ್ರೆ ನಮ್ಗೆ ಮನಸ್ಸಿಗೆ ಅದು ಹೇಗೆ, ಯಾವಾಗ್ಲೂ ಒಂದು ಚಾಂಟಿಂಗ್ ಮಾಡ್ಬೇಕು ಮನಸ್ಸಿನಲ್ಲಿ, ಆದ್ರೆ ಯಾವಾಗ್ಲೂ ಒಂದು ಇದು ಚಾಂಟಿಂಗ್ ಮಾಲೆಯನ್ನು ಹಿಡಿದು ಮಾಡುದು ಕಷ್ಟ ಆಗ್ತದೆ. ಎಲ್ಲೇ ಬೇರೆ ಎಲ್ಲ ನಾವು ಕೆಲಸ ಮಾಡ್ತಿದ್ದೇವೆ, ಡ್ರೈವಿಂಗ್ ಮಾಡ್ತಿದ್ದೇವೆ, ಆಟೋಮೆಟಿಕ್ ಮನಸ್ಸಿಗೆ ಬರುವಾಗ ಬರುತ್ತೆ. ಅಭ್ಯಾಸ ಏನಾಯ್ತು ಕವಂತೆ, ಅದು ಸರಿಯಾದ ಅಭ್ಯಾಸದಿಂದ ಬರುತ್ತೆ ಅಂತ ಭಗವಂತನೇ ಹೇಳಿದ್ದಾನೆ. ಸೊ ಆ ಅಭ್ಯಾಸ ಅಂತೂ ನಾವು ಮಾಡ್ಲೇಬೇಕು ಬಾಪೂಜಿ.
ಅಭ್ಯಾಸ ಪ್ರಭು ಮಾಡದೆ ಬರೋದಿಲ್ಲ. ಹ್ಮ್ ಅಭ್ಯಾಸ ಹೇಳಿ. ಮಾಡದೆ ಬರೋದಿಲ್ಲ. ಅದರಿಂದ ನೀವು ಒಂದು ಡಿಸಿಪ್ಲಿನ್ ಕಲ್ತ್ಕೋಬೇಕು. ಅದೇ ಅದೇ ನಿಯಮ. ಹ್ಮ್ ಸ್ವಲ್ಪ ಆ ಡಿಸಿಪ್ಲಿನ್ ಏನಂದ್ರೆ, ನಾನು ಹ್ಮ್ ಬೆಳಿಗ್ಗೆ 4:30 ಇಂದ 5:30 ಕೂತ್ಕೊಂಡು 1 ಅವರ್ ನಾನು ಹರಿನಾಮ ಸ್ಮರಣೆ ಮಾಡೇ ಮಾಡ್ತೇನೆ ಅಂತ ನೀವು ಮಾಡಿ, ಸ್ವಲ್ಪ ದಿವಸ ಮಾಡಿ. ನಿಮ್ಗೆ ಆಮೇಲೆ ಹರಿ ನಾಮಸ್ಮರಣೆ ನೀವು ಆಟೋಮೆಟಿಕಲಿ, ನೀವು ಬೈ ಡಿಫಾಲ್ಟ್ ನೀವು ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ಹರಿನಾಮಸ್ಮರಣೆ ಮನಸ್ಸಲ್ಲಿ ಬರ್ತಾನೆ ಇರುತ್ತೆ. ನೀವು ಖಾಲಿ ಏನಾದರೂ ತೋಟದಲ್ಲಿ ಕೆಲಸ ಮಾಡ್ತೀರಾ, ಅವಾಗಲೂ ಹರಿನಾಮಸ್ಮರಣೆ ಬರ್ತಾನೆ. ಆ ರೀತಿ ಹರಿನಾಮಸ್ಮರಣೆ ಮಾಡ್ಕೊಂಡು ನೀವು ಆ ಕೆಲಸ ಮಾಡಿ, ನಿಮ್ಗೆ ಅಲ್ಲಿರುವಂಥ ಆನಂದವೇ ಬೇರೆ. ಅದು ನನ್ನ ಆಸೆ. ಅದು ಆಗತ್ತೆ ಅದಾಗ್ಬೇಕು. bro. ಆದ್ರೆ ಆಗತ್ತೆ. ಆಗ್ಬೇಕು. ನಿಮ್ಗೆ ಆ ಹ್ಮ್ ಒಂದು ಆಸೆ ಅಲ್ಲ, ಅದು ಖಂಡಿತವಾಗಿ ಆಗತ್ತೆ. ಭಗವಂತನ ಆ ಬುದ್ಧಿಯನ್ನು ನಿಮಗೆ ಈಗ ಆಲ್ರೆಡಿ, ಆ ಭಕ್ತಿ ಅನ್ನುವಂಥದ್ದು ಏನಿದೆ ನಿಮ್ಮ ಹೃದಯದಲ್ಲಿ ಒಂದು ಬೀಜ ರೂಪದಲ್ಲಿ ಇದೆ, ಹ್ಮ್ ಅದು ಇನ್ನೂ ದೊಡ್ಡ ವೃಕ್ಷವಾಗಬೇಕು. ಅದೇ ಕೃಷ್ಣ ಅದೇ. ಮತ್ತೊಂದು ಪ್ರಶ್ನೆ ಪ್ರಭುಜಿ. ಹ್ಮ್ ಆಮ್, ನಾನು ಇದ್ರ ಮೊದಲು ಸಹ ಬೇರೆ ಎಲ್ಲಾ ದೇವರೆಲ್ಲರೂ ಒಬ್ಬನೇ, ಆದ್ರೆ ಬೇರೆ ಬೇರೆ ಹೆಸರಿನಲ್ಲಿ ನಾನು ಪೂಜೆ ಮಾಡ್ತೇನೆ. ಹಾಗಾದ್ರೆ ಗಣಪತಿ ಅಥವಾ ದೇವಿ ದೇವತೆ ಎಲ್ಲರನ್ನು ನಾನು ಪೂಜೆ ಮಾಡ್ತಿದ್ದೇನೆ. ಆದ್ರೆ ಇದನ್ನು ಸಹ ಅಂದ್ರೆ ಶ್ರೀಕೃಷ್ಣನ ಚಾಂಟಿಂಗ್ ಮತ್ತೆ ಧ್ಯಾನ ಮಾಡೋದು ಅದು ಸಹ ಒಟ್ಟಿಗೆ ಮಾಡಬಹುದವ? ಮಾಡ್ಬೋದು. ಆದ್ರೆ ಹ್ಮ್ ಓನ್ಲಿ ಥಿಂಗ್ ಅಂದ್ರೆ, ಕೃಷ್ಣನನ್ನ ಬೇರೆ ದೇವತೆಗಳ ಜೊತೆ ಹೋಲಿಸ್ಲಿಕ್ಕಿಲ್ಲ. ಹ್ಮ್ ಅವ್ರ ಹತ್ರ ನಾವು ಬೇಡ್ಕೋಬೇಕು, ಭಕ್ತಿಯನ್ನ ಭಕ್ತಿಯನ್ನ ಮಾಡುವಂತಹ ಒಂದು ಇದನ್ನ ಕೊಡಿ. ಅದರಲ್ಲಿ ಏನು ಅಡೆತಡೆಗಳಿದೆ, ಹರಿಭಕ್ತಿಯನ್ನ ಮಾಡ್ಲಿಕ್ಕೆ ನಮ್ಗೆ ಏನು ಅಡೆತಡೆಗಳಿದೆ, ಅದನ್ನೆಲ್ಲ ನೀನು ನಿವಾರಣೆ ಮಾಡ್ಕೊಡಿ ಅಂತ ಇತರ ದೇವತೆಗಳನ್ನ ನಾವು ಬೇಡ್ಕೋಬೇಕು. ಹ್ಮ್ ಅಲ್ಲಿ ಯಾವ್ದಾದ್ರು ಬೇರೆ ಫಲಾಪೇಕ್ಷಿತ ಕರ್ಮಗಳನ್ನ ನಾವು ಅವ್ರ ಹತ್ರ ಬೇಡ್ಕೋಬಾರದು. ಹ್ಮ್ ಆದ್ರೆ ಅಷ್ಟೇ. ಆದ್ರೆ ನೀವು ಕೃಷ್ಣನ ಪೂಜೆ ಆಗ್ಬೇಕು. ಹೌದು ಹೌದು, ಅದು ಮಾಡ್ತೇನೆ. ಕೃಷ್ಣನ ಅದು ನನ್ನ ಇದರಲ್ಲಿ ದೇವಸ್ಥಾನದಲ್ಲಿ ಒಂದು ಮಂಟಪದಲ್ಲಿ ಹ್ಮ್ ಎಲ್ಲ ದೇವರು ಇದ್ದಾರೆ. ಶ್ರೀಕೃಷ್ಣ ಹ್ಮ್ ಸಹ ಇದ್ದಾರೆ. ಅವರಿಗೆ ನಾನು ಹೂಗಿಡ್ತೇನೆ, ಪ್ರಸಾದ ಇಡ್ತೇನೆ, ಎಲ್ಲ ಮಾಡ್ತೇನೆ. ಪ್ರಸಾದ ಸ್ವೀಕಾರ ಮಾಡಬೇಕು. ಅದೇ ಅದು ಹಾಗೆ ಆ ಪೂಜೆ ಆದ ನಂತರ ಇದು ಮಾಡಿ ಸ್ವೀಕಾರ ದೇವರಿಗೆ ಇಟ್ಟು ಆನಂತರ ನಾವು ಸ್ವೀಕಾರ ಮಾಡ್ತೇವೆ. ಈಗ ನೀವು ಹೇಳಿದಾಗೆ 4:30ಗೆ ಹೇಳ್ತೇನೆ ಪ್ರತಿನಿತ್ಯ. ಹ್ಮ್ ಆದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ನಾನು ಯೋಗ ಮಾಡ್ತೇನೆ. ಹ್ಮ್ ಒಂದು ಕಾಲು ಗಂಟೆ ಯೋಗ ಮಾಡ್ತೇನೆ. ಆ ಶರೀರಕ್ಕೆ ಬೇಕಾಗತ್ತೆ, ಮಾಡಿ ತೊಂದರೆ. ಆ, ಅದೇ ಆ ನಂತರ ನಾನು ಮತ್ತೆ ಸ್ನಾನ ಮಾಡಿ ಮತ್ತೆ ಬೇರೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿ ಹ್ಮ್ ಸಾಧಾರಣ ಒಂದು 7:30 8 ಗಂಟೆಗೆ ದೇವರಲ್ಲಿ ಪೂಜೆ ಕೂತ್ಕೊಳ್ತೇನೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಕೆಲವು ಭಗವದ್ಗೀತೆ ಓದ್ತೇನೆ, ಚಾಂಟಿಂಗ್ ಮಾಡ್ತೇನೆ, ಮತ್ತೆ ಬೇರೆ ಎಲ್ಲ ಸ್ವಲ್ಪ ಹ್ಮ್ ಮಂತ್ರಾಲಯ ಮಾಡ್ತೇನೆ. ಅದು ಒಟ್ಟಿಗೆ ಮಾಡ್ಬೋದಲ್ವಾ? ಹಾ, ನನ್ನ ಕ್ವಶನ್ ನಿಮ್ಮ ಹತ್ರ ಕ್ವಶನ್ ಅದೇ ಸರಿ. ಪ್ರಶ್ನೆ. ಅದು ಇದೆಲ್ಲ ಒಟ್ಟಿಂದ ಮಾಡ್ಬೋದಲ್ವಾ? ಮಾಡ್ಬೋದು. ಮಾಡಿ 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 ಹರೇ ಕೃಷ್ಣ. ಮಾಡಿ ಮಾಡಿ ಆದ್ರೆ ಹರಿಭಕ್ತಿಯನ್ನ ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಗೆ ಅನ್ನೆಸೆಸರಿ ಥಿಂಗ್ಸ್ ಆಟೋಮ್ಯಾಟಿಕಲಿ ಡಿಟ್ಯಾಚ್ ಆಗತ್ತೆ. ಓಕೆ, ಅದೇ ಯಾವ್ದು ಬೇಡ ಅನ್ನೋದು, ಯಾವ್ದು ಅದೇ ಬೇಕು ಅನ್ನೋದು, ಅದೇ ಹರಿಭಕ್ತಿಗೆ ಅದು ನಾನು ನಿಮ್ಮ ಅಟ್ಯಾಚ್ ಆಗ್ಬೇಕಂತ ನನ್ನ ಆಸೆ. ಹರಿಭಕ್ತಿಗೆ ಆಗಿದ್ದೀರಿ, ಆಸೆ ಅಲ್ಲ, ಆಗಿದ್ದೀರಿ. ಹೌದು. ಆಗಿದ್ದೀರಿ. Okay. ಅವನೇ ಮಾರ್ಗದರ್ಶನ ಮಾಡ್ತಾನೆ, ಅವನೇ ಬುದ್ಧಿಯೋಗ, ಆ ಬುದ್ಧಿಯನ್ನ ಅವನೇ ಕೊಡ್ಬೇಕು. ಆ ಬುದ್ಧಿ ನಮ್ದಲ್ಲ. ಯಾವಾಗ ನಾವು ಆ ಬುದ್ಧಿ ನಂದು ಅಂತ ನಾವು ಇದ್ ಮಾಡ್ಲಿಕ್ಕೆ ಹೋಗ್ತೀವೋ ಆಗ ನಾವು ಎಡವುದು ಜಾಸ್ತಿ. ಆದ್ರಿಂದ ಆ ಬುದ್ಧಿ ಅವನೇ ಕೊಡ್ತಾನೆ. ಓಕೆ, ನಿಮಗೆ ಮಾರ್ಗದರ್ಶನ, ಭಗವಂತನ ಮಾರ್ಗದರ್ಶನ ಆಗುತ್ತೆ, ಗುರುವಿನ ಆಶೀರ್ವಾದ ಆಗಿರುತ್ತೆ. ಸೊ ಆ ರೀತಿಯಾಗಿ ಖಂಡಿತವಾಗಿಯೂ ಆಗತ್ತೆ. ಓಕೆ, ನೀವು ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಬಟ್ ಹರಿನಾಮ ಸ್ಮರಣೆಯನ್ನು ಶುರು ಮಾಡಿ. ಹರಿ 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 ಬೋಲ್ ಹರಿ ಹರಿ ಅಂತ ಹೇಳುವಂತ ಪ್ರತಿಯೊಂದರಲ್ಲಿ ಹರಿನಾಮ ಸ್ಮರಣೆ ಮಾಡಿ ಎಲ್ಲವನ್ನೂ ಕೃಷ್ಣನಿಗೆ ಅರ್ಪಿಸಿ ಮುಂದೆ Okay. ಧೈರ್ಯವಾಗಿ ನೀವೇನು ಮಾಡ್ತೀರೋ ಅದನ್ನ ಕಂಟಿನ್ಯೂ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. Okay. ಓಕೆ, ಬಟ್ Okay. ಹರಿನಾಮ ಸ್ಮರಣೆ, ಹರಿಯಲ್ಲಿ ಮನಸ್ಸಿರಬೇಕು. ಹೌದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಧನ್ಯವಾದಗಳು. ಕೃಷ್ಣ ಪ್ರಭು. ಥ್ಯಾಂಕ್ ಯು. ಮತ್ತೆ ಯಾರಿಗಾದ್ರೂ ಗುರುಜಿ, ಏನಾದ್ರು? ಒಂದು ಡೌಟ್ ಇತ್ತು. ಹಾ ಹೇಳಿ. ಹೇಳಿ. ಇದು ಈಗ ಕೆಲವು ಇವರು ಹೇಳ್ತಾರಲ್ಲ ಕುಂಡಲಿನಿ ಯೋಗ ಅಂತ, ಇದು ಯಾವ ಯೋಗಕ್ಕೆ ಸೇರ್ತದೆ? ಇಲ್ಲ ಆ ಅಷ್ಟಾಂಗ ಯೋಗದ ಒಂದು ಭಾಗವ? ಹೇಗೆ ಅದು? ಸ್ವಲ್ಪ ಇನ್ಫಾರ್ಮೇಶನ್. ಹೌದು, ಅದೆಲ್ಲ ಮನಸ್ಸಿನ ನಿಗ್ರಹಕ್ಕೋಸ್ಕರನೇ ಮಾಡುವಂತಹದ್ದು. ಅದಕ್ಕೆ ಬೇರೆ ಬೇರೆ ಹೆಸರು ಕೊಟ್ಟುಕೊಂಡು ಒಂದೊಂದು ರೀತಿಯಲ್ಲಿ ಅವರು ಹೇಳ್ತಾ ಇರಬಹುದು. ಕುಂಡಲಿನಿ ಯೋಗ ಅಂದ್ರೆ ನಾವು ಒಳಗಡೆ ನಮ್ಮ ಚಕ್ರ ಏನು, ಆ ಚಕ್ರಗಳನ್ನ ಸರಿಯಾದ ವ್ಯವಸ್ಥೆಯಲ್ಲಿ ತಿರುಗು ಹಾಗೆ ಮಾಡುವಂಥದ್ದು. ಸೊ ಅದು, ಆದ್ರೆ ಅದೆಲ್ಲ ಕಠಿಣವಾದಂತಹ ಒಂದು ಪ್ರಾಸೆಸ್, ತುಂಬಾ ಪ್ರಾಕ್ಟೀಸ್ ಇದು ಬೇಕು.
ಅಂದರೆ ಭಕ್ತಿಯನ್ನು ನಾವು ಸುಲಭವಾಗಿ ಮಾಡ್ಬೋದು. ಕೃಷ್ಣನ ಮೇಲೆ ನಾವು ನಮ್ಮ ಧ್ಯಾನವನ್ನ ಮಾಡ್ಬೋದು, ಕೃಷ್ಣನ ಕುರಿತಾಗಿ ಧ್ಯಾನ ಮಾಡ್ಬೋದು. ಅಂದ್ರೆ ಅದು ಅಷ್ಟಾಂಗ ಯೋಗದಲ್ಲಿ ಬರ್ಬೋದಲ್ಲ? ಬರುತ್ತೆ. ಹ. ಹ. ಓಕೆ, ಹರೇ ಓಕೆ, ಕೃಷ್ಣ. ಆಯ್ತು ಗುರುಜಿ, ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ. ಧನ್ಯವಾದಗಳು. ಓಕೆ, ಮತ್ತೆ ಯಾರಿಗೇನಿಲ್ಲಲ್ಲ? ಹರೇ ಕೃಷ್ಣ, ಧನ್ಯವಾದಗಳು ಎಲ್ರಿಗೂ. ನಾವು ಒಂದು ರೌಂಡ್ ಚಾಂಟಿಂಗ್ ಮಾಡೋಣ ಈಗ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು, ಹರೇ ಕೃಷ್ಣ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ್ 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 ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ್ ರಾಮ್ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ್ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ್ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ್ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ್ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಇಲ್ಲಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಧನ್ಯವಾದ.